ಮಹಾಮಹಿಮನು, ಭೂಮಿ ಆಕಾಶಗಳ ಸೃಷ್ಟಿಸಿದವನು. ಸಕಲ ಸ್ತುತಿಗಳೆಲ್ಲವೂ ನಿನಗೆ ಮಾತ್ರ ಮೀಸಲು. ನೀನೋರ್ವನೇ ದೇವ ಲೋಕಪಾಲಕನು, ನೀನೊಡೆಯನು ದೇವ, ನೀನು ಮಹಾಮಹಿಮನು, ಭೂಮಿ ಆಕಾಶಗಳ ಸೃಷ್ಟಿಸಿದವನು. ಕರುಣಾಮಯಿ ನೀನು, ನಿನ್ನದೇ ದಯೆಯು ಇಹ ಪರಗಳೆರಡರಲ್ಲೂ ನಿನ್ನದೇ ದಯೆಯು. ಕರುಣಾಮಯಿ ನೀನು, ನಿನ್ನದೇ ದಯೆಯು ಇಹ ಪರಗಳೆರಡರಲ್ಲೂ ನಿನ್ನದೇ ದಯೆಯು. ನಿರ್ಣಾಯಕ ದಿನದ ನೀನೊಡೆಯನಂದು, ಜೀವಿಗಳಿಗೆಲ್ಲ ಕೊಡುವೆ ನ್ಯಾಯವನು ಅಂದು. ನೀನೊಡೆಯನು ದೇವ, ನೀನು ಮಹಾಮಹಿಮನು, ಭೂಮಿ ಆಕಾಶಗಳ ಸೃಷ್ಟಿಸಿದವನು. ನಿನ್ನನ್ನೇ ಪೂಜಿಪೆವು ನಾವೆಲ್ಲ ದೇವ, ನಿನ್ನೊಡನೆ ಬೇಡುವೆವು ನಾವು ಓ ದೇವ. ನಿನ್ನನ್ನೇ ಪೂಜಿಪೆವು ನಾವೆಲ್ಲ ದೇವ, ನಿನ್ನೊಡನೆ ಬೇಡುವೆವು ನಾವು ಓ ದೇವ. ಸನ್ಮಾರ್ಗವನ್ನು ನಮಗೆ ನೀ ತೋರು ಪ್ರಭುವೇ, ಇಹ ಪರಗಳೆರಡರ ವಿಜಯ ತೋರು ನೀನು ಪ್ರಭುವೇ. ನೀನೊಡೆಯನು ದೇವ, ನೀನು ಮಹಾಮಹಿಮನು, ಭೂಮಿ ಆಕಾಶಗಳ ಸೃಷ್ಟಿಸಿದವನು. ಪಥಿಕರಿಸು ನಮ್ಮನ ಸಜ್ಜನರ ಪಥದಿ, ನಿನ್ನ ಕೃಪೆಯನ್ನು ತೊರೆದವರು ನಡೆದ ಆ ಪಥದಿ. ಪಥಿಕರಿಸು ನಮ್ಮನ ಸಜ್ಜನರ ಪಥದಿ, ನಿನ್ನ ಕೃಪೆಯನ್ನು ಪಡೆದವರು ನಡೆದ ಆ ಪಥದಿ. ಸಕಲ ಸ್ತುತಿಗಳೆಲ್ಲವೂ ನಿನಗೆ ಮಾತ್ರ ಮೀಸಲು. ನೀನೋರ್ವನೇ ದೇವ ಲೋಕಪಾಲಕನು, ನೀನೊಡೆಯನು ದೇವ, ನೀನು ಮಹಾಮಹಿಮನು, ಭೂಮಿ ಆಕಾಶಗಳ ಸೃಷ್ಟಿಸಿದವನು. ಸಕಲ ಸ್ತುತಿಗಳೆಲ್ಲವೂ ನಿನಗೆ ಮಾತ್ರ ಮೀಸಲು. ನೀನೋರ್ವನೇ ದೇವ ಲೋಕಪಾಲಕನು, ನೀನೋರ್ವನೇ ದೇವ ಲೋಕಪಾಲಕನು. ಧನ್ಯವಾದಗಳು. ಬಹಳ ಸುಶ್ರಾವ್ಯವಾಗಿ ಸ್ತುತಿಗೀತೆಯನ್ನು ಪಠಿಸಿದಂತಹ ಬೋರ್ಡ್ ಆಫ್ ಇಸ್ಲಾಂ ಎಜುಕೇಷನ್ ವಿದ್ಯಾರ್ಥಿಗಳಿಗೆ ಜಜಾಕುಮುಲ್ಲಾಹು ಖೈರ್. ಪವಿತ್ರ ಕುರಾನ್ನ ಪ್ರಥಮ ಅಧ್ಯಾಯವಾದ ಸೂರಾ ಫಾತಿಹಾ ಇದರ ಕನ್ನಡ ಅರ್ಥವಿರುವಂತಹ ಒಂದು ಸ್ತುತಿಗೀತೆ ಇದಾಗಿರುತ್ತದೆ. ಕಾಲೇಜಿ ಆಫ್ ಫಾರ್ಮಸಿ ಇದರ ಪ್ರೊಫೆಸರ್ ಆದಂತಹ ಡಾಕ್ಟರ್ ಮೊಹಮ್ಮದ್ ಮುಬೀನ್ ಅವರನ್ನು ಪೋಡಿಯಂಗೆ ಆಹ್ವಾನಿಸ್ತಾ ಇದ್ದೇನೆ. ಅಲ್ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್ ವ ಅಲಾ ಆಲಿಹಿ ವಸಹಬಿ ಅಜ್ಮೈನ್. ಇಲ್ಲಿ ಉಪಸ್ಥಿತರಿರುವಂತಹ ಎಲ್ಲ ಗಣ್ಯ ಅತಿಥಿಗಳೇ, ಅಸ್ಸಲಾಮು ಅಲೈಕುಂ ವರಹಮತುಲ್ಲಾ. ನಿಮ್ಮೆಲ್ಲರ ಮೇಲೆ ದೇವನ ಶಾಂತಿ ಮತ್ತು ಅನುಗ್ರಹವಿರಲಿ. ಇಸ್ಲಾಮಿಕ್ ಸರ್ಟಿಫಿಕೇಟ್ ಕೋರ್ಸ್ ಮತ್ತು ಇಸ್ಲಾಮಿಕ್ ಸ್ಟಡೀಸ್ ಇದರಲ್ಲಿ ತಾವೆಲ್ಲರೂ ಕೂಡ ಭಾಗಿಗಳಾಗಿದ್ದೀರಿ. ಅಲ್ಹಮ್ದುಲಿಲ್ಲಾ, ಅಲ್ಲಾಹನಿಗೆ ಸರ್ವ ಸ್ತುತಿ. ಬೋರ್ಡ್ ಆಫ್ ಇಸ್ಲಾಮಿಕ್ ಎಜುಕೇಷನ್ ಇದು 2002ರಲ್ಲಿ ಸ್ಥಾಪನೆಗೊಂಡಿತು. ತಮಗೆಲ್ಲರಿಗೂ ಕೂಡ ತಿಳಿದಿರುವಂತಹ ಬಹಳ ಸುಪರಿಚಿತ ಆಂದೋಲನವಾದಂತಹ ಜಮಾತೆ ಇಸ್ಲಾಮಿ ಹಿಂದ್ ಶೈಕ್ಷಣಿಕ ಕ್ಷೇತ್ರದಲ್ಲಿ ಒಂದು ಬದಲಾವಣೆಯನ್ನು ತರಬೇಕು, ಶಿಕ್ಷಣ ಕ್ಷೇತ್ರದಲ್ಲಿ ನೈತಿಕ ಮೌಲ್ಯಗಳನ್ನು ಸ್ಥಾಪಿಸಬೇಕು,
ಮಾನವೀಯ ಮೌಲ್ಯಗಳನ್ನು ಸ್ಥಾಪಿಸಬೇಕು, ಧಾರ್ಮಿಕವಾಗಿ ವಿದ್ಯಾರ್ಥಿ ಯುವಕರನ್ನು ಬೆಳೆಸಬೇಕು ಎಂಬ ಉದ್ದೇಶದೊಂದಿಗೆ ಈ ಒಂದು ಸಂಸ್ಥೆಯನ್ನು ಹುಟ್ಟುಹಾಕಲಾಗಿದೆ. ತಮಗೆಲ್ಲರಿಗೂ ಗೊತ್ತು, ಇಂದು ನಮ್ಮ ಯುವಕರು ನೈತಿಕವಾಗಿ ಬಹಳ ಅಧಪತನದತ್ತ ಸಾಗ್ತಾ ಇದ್ದಾರೆ. ಅದರ ಪರಿಣಾಮವನ್ನು, ಅದರ ದುಷ್ಪರಿಣಾಮವನ್ನು ನಾವಿಂದು ಸಮಾಜದಲ್ಲಿ ಕಾಣ್ತಾ ಇದ್ದೇವೆ. ಇದಕ್ಕೆಲ್ಲ ಮೂಲ ಕಾರಣ ನಮ್ಮ ಶೈಕ್ಷಣಿಕ ವ್ಯವಸ್ಥೆ ಕೂಡ ಒಂದು ರೀತಿಯಲ್ಲಿ ಆಗಿದೆ ಅಂತ ಹೇಳಿದರೆ ತಪ್ಪಾಗಲಾರದು. ಯಾಕೆಂತ ಹೇಳಿದರೆ, ಆಧುನಿಕ ಶಿಕ್ಷಣವನ್ನು ನಾವು ಸ್ವಲ್ಪ ಅವಲೋಕಿಸಿದರೆ, ಈ ಆಧುನಿಕ ಶಿಕ್ಷಣದಿಂದ ಇವಾಗ ನೈತಿಕ ಮೌಲ್ಯಗಳು, ಮಾನವೀಯ ಮೌಲ್ಯಗಳು ಮಾಯವಾಗ್ತಾ ಇದೆ. ಜನರು ಧಾರ್ಮಿಕವಾಗಿ ಬಹಳ ದೂರವಾಗ್ತಾ ಇದ್ದಾರೆ. ಇದರಿಂದಾಗಿ ದುಶ್ಚಟಗಳಿಗೆ ನಮ್ಮ ವಿದ್ಯಾರ್ಥಿ ಯುವಕರು ಬಲಿಯಾಗುತ್ತಿರುವುದನ್ನು ನಾವು ನೋಡ್ತಾ ಇದ್ದೇವೆ. ಇದನ್ನು ಗಮನಿಸಿದಂತಹ ಜಮಾತೆ ಇಸ್ಲಾಮಿ ಹಿಂದ್ 2002ರಲ್ಲಿ ಇಂತಹ ಒಂದು ಕೋರ್ಸನ್ನು ಆರಂಭಿಸುವುದರ ಮೂಲಕ ಜನರನ್ನು ಧಾರ್ಮಿಕವಾಗಿ ಅವರ ಜ್ಞಾನವನ್ನು ಹೆಚ್ಚಿಸುವಂತಹ, ಅವರಿಗೆ ನೈತಿಕ ಮೌಲ್ಯಗಳನ್ನು ಕಲಿಸುವಂತಹ, ಮಾನವೀಯ ಮೌಲ್ಯಗಳನ್ನು ಕಲಿಸುವ ಈ ಒಂದು ನಿಟ್ಟಿನಲ್ಲಿ ಈ ರೀತಿಯಾದಂತಹ ಒಂದು ಕೋರ್ಸನ್ನು ಅದು ಆರಂಭಿಸಿದೆ. ಇದರಲ್ಲಿ ಬಹಳ ಸರಳವಾದಂತಹ, ಮೂಲಭೂತವಾದಂತಹ ವಿಷಯಗಳಿಗೆ ಸಂಬಂಧಿಸಿದಂತಹ ಸಾಹಿತ್ಯಗಳನ್ನು ಇದರಲ್ಲಿ ಅಳವಡಿಸಲಾಗಿದೆ. ಒಬ್ಬ ಮನುಷ್ಯ, ಆತನ ಉದ್ದೇಶ ಏನು, ಆತ ಈ ಭೂಮುಖದಲ್ಲಿ, ಈ ಭೂಮಿಯಲ್ಲಿ ಮಾಡಬೇಕಾದಂತಹ ಜವಾಬ್ದಾರಿಕೆಗಳೇನು, ಹೊಣೆಗಾರಿಕೆಗಳೇನು, ತಂದೆ ತಾಯಿಗಳನ್ನು ಯಾವ ರೀತಿ ಗೌರವಿಸಬೇಕು, ನೆರೆಹೊರೆಯವರೊಂದಿಗೆ ಯಾವ ರೀತಿ ವ್ಯವಹರಿಸಬೇಕು, ಗುರು ಹಿರಿಯರನ್ನು ಯಾವ ರೀತಿ ಗೌರವಿಸಬೇಕು, ಮುಂತಾದ ನೈತಿಕ ಮೌಲ್ಯಗಳನ್ನು ಈ ಕೋರ್ಸ್ನಲ್ಲಿ ಕಲಿಸಿಕೊಡಲಾಗ್ತದೆ. ಅದೇ ರೀತಿ ಮರಣಾನಂತರ ಜೀವನ. ನಾವೆಲ್ಲರೂ ಕೂಡ ದೇವನ ಸೃಷ್ಟಿಗಳಾಗಿದ್ದೇವೆ. ದೇವನು ಸುಮ್ಮನೆ ನಮ್ಮನ್ನು ಸೃಷ್ಟಿಸಿ ಬಿಡಲಿಲ್ಲ. ನಮಗೆ ಈ ಭೂಲೋಕದಲ್ಲಿ ಜೀವಿಸಲು ಬೇಕಾದಂತಹ ಎಲ್ಲ ಮೂಲಭೂತವಾದಂತಹ ಅವಶ್ಯಕತೆಗಳನ್ನು ಪೂರೈಸಿ, ಅದೇ ರೀತಿ ಈ ಭೂಮಿಯಲ್ಲಿ ಯಾವ ರೀತಿ ನೀವು ಜೀವಿಸಬೇಕು, ನಿಮ್ಮ ಉದ್ದೇಶ ಏನಾಗಿರಬೇಕು ಎಂಬುದೆಲ್ಲವನ್ನೂ ಕೂಡ ಆ ದೇವನು ನಮಗೆ ಕಲಿಸಿಕೊಟ್ಟಿದ್ದಾನೆ. ಆ ದೇವನ ಆಜ್ಞೆಯ ಪ್ರಕಾರ, ಆತನ ಮಾರ್ಗದರ್ಶನದ ಪ್ರಕಾರ ನಾವು ಈ ಭೂಮುಖದಲ್ಲಿ ಜೀವಿಸಬೇಕಾಗಿದೆ. ನಾವು ಆ ರೀತಿ ಜೀವಿಸಿದ್ದೇವೋ ಇಲ್ಲವೋ ಎಂಬುದರ ತೀರ್ಮಾನ, ಅದರ ಫಲಿತಾಂಶ ನಮಗೆ ಮರಣಾನಂತರ ನಮಗೆ ಅದು ಸಿಗ್ತದೆ. ನಾವೆಲ್ಲರೂ ಕೂಡ ದೇವನ ಮುಂದೆ ಹಾಜರಾಗಲಿಕ್ಕಿದ್ದೇವೆ. ಆ ದೇವನ ನ್ಯಾಯಾಲಯದಲ್ಲಿ ಆ ದೇವನು ನ್ಯಾಯಯುತವಾದಂತಹ ತೀರ್ಪನ್ನು ನೀಡ್ತಾನೆ. ಈ ಲೋಕದಲ್ಲಿ ಅನ್ಯಾಯವಾಗ್ಬೋದು, ಇಲ್ಲಿ ನ್ಯಾಯವಂತರಿಗೆ ಇಲ್ಲಿ ಅನ್ಯಾಯದ ಅವರಿಗೆ ಆ ಒಂದು ಪರಿಣಾಮವನ್ನು ಇಲ್ಲಿ ಅನುಭವಿಸ್ತಾ ಇದ್ದಾರೆ. ಆದರೆ ಆ ದೇವನ ನ್ಯಾಯಾಲಯದಲ್ಲಿ ಹಾಗೆ ಆಗಲಾರದು. ಬದಲಾಗಿ ಅಲ್ಲಾಹನು, ಆ ದೇವನು, ನಮ್ಮೆಲ್ಲರ ಸೃಷ್ಟಿಕರ್ತನು ನ್ಯಾಯಯುತವಾದಂತಹ ತೀರ್ಮಾನವನ್ನು ಆತ ಮಾಡ್ತಾನೆ. ಹಾಗಿರುವಾಗ ಈ ಭೂಲೋಕದಲ್ಲಿ ನಮ್ಮ ಜವಾಬ್ದಾರಿಕೆಗಳನ್ನು ನಾವು ಯಾವ ರೀತಿ ಜೀವಿಸಬೇಕು ಎಂಬಂತಹ ಶಿಕ್ಷಣ ಈ ಕೋರ್ಸ್ನ ಮೂಲಕ ನಮಗೆ ಸಿಗ್ತದೆ. 11 ವರ್ಷ ಮೇಲ್ಪಟ್ಟಂತಹ ಪ್ರತಿಯೊಬ್ಬರಿಗೂ ಕೂಡ ಇದರಲ್ಲಿ ಭಾಗವಹಿಸುವಂತಹ ಅವಕಾಶ ಇದೆ. ಜಾತಿ ಮತ ಎನ್ನುವಂತಹ ಭೇದ ಇಲ್ಲ. ಇಲ್ಲಿ ಈ ಸಲದ ಪರೀಕ್ಷೆಯಲ್ಲಿ, ಈ ವರ್ಷದ ಪರೀಕ್ಷೆಯಲ್ಲಿ ಸುಮಾರು 17,000ದಿಂದ 18,000ದಷ್ಟು ವಿದ್ಯಾರ್ಥಿಗಳು ಇದರಲ್ಲಿ ಭಾಗವಹಿಸಿದ್ದಾರೆ. ವಿದ್ಯಾರ್ಥಿಗಳು ಅಂತ ಹೇಳುವಾಗ ಕೇವಲ ಶಾಲಾ ಕಾಲೇಜುಗಳಲ್ಲಿ ಕಲಿಯುವವರು ಮಾತ್ರ ಅಲ್ಲ ಇದರಲ್ಲಿ ಭಾಗವಹಿಸ್ತಾ ಇರೋದು. ಇದರಲ್ಲಿ ಹಿರಿಯರು, ಹೆತ್ತವರು ಎಲ್ಲರೂ ಕೂಡ ಇದರಲ್ಲಿ ಭಾಗವಹಿಸ್ತಾ ಇದ್ದಾರೆ. ಈ ರೀತಿ ಒಟ್ಟಿನಲ್ಲಿ ಒಂದು ನೈತಿಕ ಮೌಲ್ಯಗಳನ್ನು ಸ್ಥಾಪಿಸಬೇಕು. ಒಂದು ಸ್ವಸ್ಥ ಸಮಾಜ, ಒಂದು ಸುಖಿ ಸಮಾಜ, ಕೆಡುಕು ರಹಿತವಾದಂತಹ, ಕೆಡುಕು ಮುಕ್ತವಾದಂತಹ ಒಂದು ಸಚ್ಚರಿತ ಸಮಾಜದ ನಿರ್ಮಾಣವೇ ಇದರ ಹಿಂದಿರುವಂತಹ ಮೂಲ ಉದ್ದೇಶ ಆಗಿದೆ. ಇದು ಬಹಳ ವ್ಯವಸ್ಥಿತವಾಗಿ ನಡೆಯುವಂತಹ ಒಂದು ಪರೀಕ್ಷೆ. ಈ ರಾಜ್ಯದಲ್ಲಿ ಸುಮಾರು 400 ಪರೀಕ್ಷಾ ಕೇಂದ್ರ ಇದೆ. 400 ಪರೀಕ್ಷಾ ಕೇಂದ್ರಗಳಲ್ಲಿ ಏಕಕಾಲದಲ್ಲಿ ಪರೀಕ್ಷೆ ನಡೆಯುತ್ತದೆ. ಇದು 5 ವರ್ಷದ ಕೋರ್ಸ್. ಪ್ರಥಮ 2 ವರ್ಷ ಇಸ್ಲಾಮಿಕ್ ಸರ್ಟಿಫಿಕೇಟ್ ಕೋರ್ಸ್ ಅಂತೇಳಿ 2 ವರ್ಷ. ಅದರ ನಂತರ 3 ವರ್ಷ ಡಿಪ್ಲೊಮಾ ಕೋರ್ಸ್, ಡಿಪ್ಲೊಮಾ ಇನ್ ಇಸ್ಲಾಮಿಕ್ ಸ್ಟಡೀಸ್ ಅಂತ ಹೇಳಿ 3 ವರ್ಷದ. ಒಟ್ಟು 5 ವರ್ಷದ
ಕೋರ್ಸ್ ಆಗಿದೆ ಇದು. ಈ ಕೋರ್ಸ್ನಲ್ಲಿ ಇತಿಹಾಸದ ಬಗ್ಗೆ ಇದೆ, ಪ್ರವಾದಿಗಳ ಜೀವನದ ಬಗ್ಗೆ ಇದೆ, ಮಹಾನ್ ವ್ಯಕ್ತಿಗಳ ಬಾಲ್ಯ, ಮಹಿಳಾ ರತ್ನಗಳು, ಸಚ್ಚಾಧೀನ್, ಅದರಲ್ಲಿ ಶಿಷ್ಟಾಚಾರಗಳನ್ನು ಕಲಿಸಲಾಗ್ತದೆ. ಈ ರೀತಿ ಎಲ್ಲರಿಗೂ ಕೂಡ ಬೇಕಾದಂತಹ ಒಂದು ಉತ್ತಮ ನೆಮ್ಮದಿಯ ಜೀವನವನ್ನು ಸಾಗಿಸಲಿಕ್ಕೆ ಅನುಕೂಲವಾಗುವಂತಹ ವಿಷಯಗಳು ಇದರಲ್ಲಿದೆ. ಮತ್ತು ಇದು ಒಂದು ಎಲ್ಲರಿಗೂ ಕೂಡ ಸ್ಟಡಿ ಮಾಡಲಿಕ್ಕೆ, ಅಧ್ಯಯನ ನಡೆಸಲಿಕ್ಕೆ ಒಂದು ಪ್ರೇರಣೆ ಕೂಡ ಆಗಿದೆ. ಕೇವಲ 5 ವರ್ಷದಲ್ಲಿ ನಿಮಗೆ ಇದನ್ನು ಈ ನಿಮ್ಮ ಜ್ಞಾನ ಸಂಪೂರ್ಣ ಆಯಿತು ಅಂತ ಹೇಳಲಿಕ್ಕೆ ಖಂಡಿತವಾಗಿಯೂ ಸಾಧ್ಯ ಇಲ್ಲ. ಕೇವಲ ಒಂದು ಹನಿ ಒಂದು ಸಿಗ್ಬೋದು ಅಷ್ಟೇ. ಬದಲಾಗಿ ಅದರ ನಂತರ ನೀವು ಆ ಓದನ್ನು ಮುಂದುವರಿಸಬೇಕು. ಅಂತಹ ಒಂದು ಪ್ರೇರೇಪಣೆ ಕೂಡ ಈ ಕೋರ್ಸ್ನಲ್ಲಿ ನಮಗೆ ಸಿಗ್ತದೆ. 4 ಭಾಷೆಗಳಲ್ಲಿ ಈ ಪರೀಕ್ಷೆಯನ್ನು ನಡೆಸಲಾಗ್ತದೆ. ಕನ್ನಡ, ಇಂಗ್ಲಿಷ್, ಹಿಂದಿ ಮತ್ತು ಉರ್ದು, ಈ 4 ಲ್ಯಾಂಗ್ವೇಜ್ಗಳಲ್ಲಿ ಇದನ್ನು ನಡೆಸಲಾಗ್ತದೆ. ಯಾವ ಲ್ಯಾಂಗ್ವೇಜ್ಗಳಲ್ಲೂ ಕೂಡ ತಾವು ಈ ಪರೀಕ್ಷೆಯನ್ನು ಬರೀಬಹುದು. ಮತ್ತು ಇದರ ಕ್ವಶನ್ ಪೇಪರ್, ಅದೇ ರೀತಿ ಪ್ರಶ್ನೆ ಪತ್ರಿಕೆಗಳು, ಅದೇ ರೀತಿ ಉತ್ತರ ಪತ್ರಿಕೆಗಳು, ಇದೆಲ್ಲವನ್ನು ಕೂಡ ಬೋರ್ಡ್ ಬ್ಯಾಂಗ್ಳೂರಿನಿಂದ ನಮಗೆ ಅದನ್ನು ಕಳುಹಿಸಿ ಕೊಡಲಾಗ್ತದೆ. ಈ ರೀತಿ ಬಹಳ ಶಿಸ್ತುಬದ್ಧವಾಗಿ ವ್ಯವಸ್ಥಿತವಾಗಿ ಇದು ಈ ಕೋರ್ಸನ್ನು ನಡೆಸಲಾಗ್ತದೆ. ಮತ್ತು 100ಕ್ಕಿಂತಲೂ ಮಿಕ್ಕಿ ದೇಶ ಬಾಂಧವರು ಕೂಡ ಇದರಲ್ಲಿ ಭಾಗವಹಿಸ್ತಾ ಇದ್ದಾರೆ. ಮತ್ತು ಈ ಬೋರ್ಡ್ ಆಫ್ ಇಸ್ಲಾಮಿಕ್ ಎಜುಕೇಷನ್ ಕೇವಲ ಈ ಒಂದು ಕೋರ್ಸ್ ನಡೆಸುವುದು ಮಾತ್ರ ಅಲ್ಲ, ಇದರ ಹಿಂದೆ ಬಹಳಷ್ಟು ಉದ್ದೇಶ ಇದೆ, ಧ್ಯೇಯ ಧೋರಣೆಗಳಿದೆ. ಒಂದು ಇದರ ಕೆಲಸ ಒಂದು ಈ ಕೋರ್ಸನ್ನು ನಡೆಸುವುದು. ಎರಡನೇದಾಗಿ ಶೈಕ್ಷಣಿಕ ರಂಗದಲ್ಲಿ ಸುಧಾರಣೆಯನ್ನು ತರುವಂತಹದ್ದು, ಶೈಕ್ಷಣಿಕ ರಂಗದಲ್ಲಿ ಮಾನವೀಯ ಮೌಲ್ಯಗಳನ್ನು ತರುವಂತಹದ್ದು. ಅದೇ ರೀತಿ ಈ ನೈತಿಕ ಶಿಕ್ಷಣ, ಅದೇ ರೀತಿ ಈ ಆಧುನಿಕ ಶಿಕ್ಷಣ, ಇದರ ಸಮನ್ವಯ, ಇದನ್ನು ಈ ಸಮಾಜಕ್ಕೆ ಪರಿಚಯಪಡಿಸಿ ಅದನ್ನು ಈ ಸಮಾಜದಲ್ಲಿ ಸ್ಥಾಪಿಸುವಂತಹ ಕೆಲಸವನ್ನು ಅದು ಮಾಡ್ತಾ ಇದೆ. ತಮಗೆಲ್ಲರಿಗೂ ಗೊತ್ತು, ಇದೇ ಉದ್ದೇಶಕ್ಕಾಗಿ ಜಮಾತೆ ಇಸ್ಲಾಮಿ ಹಿಂದ್ ದೇಶದಾದ್ಯಂತ ಅನೇಕ ಇಂತಹ ವಿದ್ಯಾಸಂಸ್ಥೆಗಳನ್ನು ಹುಟ್ಟುಹಾಕಿದೆ. ಮೌಲ್ಯಾಧಾರಿತವಾದಂತಹ ಶಿಕ್ಷಣವನ್ನು ನೀಡಲಿಕ್ಕಾಗಿ, ಮೌಲ್ಯಾಧಾರಿತ ಶಿಕ್ಷಣಕ್ಕಾಗಿ ಅನೇಕ ವಿದ್ಯಾಸಂಸ್ಥೆಗಳು ಇದೆ. ಸೊ ಇಂದು ಇಂತಹ ಮೌಲ್ಯದ ಕುಸಿತವನ್ನು ನಾವು ನಮ್ಮ ಶಿಕ್ಷಣ ರಂಗದಲ್ಲಿ ಕಾಣ್ತಾ ಇದ್ದೇವೆ. ಇದೇ ಮುಖ್ಯ ಕಾರಣವಾಗಿದೆ ಎಲ್ಲ ರೀತಿಯ ಅನಾಹುತಗಳಿಗೆ, ಎಲ್ಲ ರೀತಿಯ ಸಮಾಜಘಾತುಕ ಕೃತ್ಯಗಳಿಗೆ ಮೂಲ ಕಾರಣ ಇದೇ ಆಗಿದೆ. ಇಂದು ನಾವು ಶಿಕ್ಷಣದಲ್ಲಿ ಇಲ್ಲದಿದ್ದರೆ ನಾವು ವಿಜ್ಞಾನದಲ್ಲಿ, ತಂತ್ರಜ್ಞಾನದಲ್ಲಿ ನಾವು ಮುಂದುವರಿತಾ ಇರ್ಬೋದು. ಆದರೆ ಅದೇ ನಾವು ನಮ್ಮ ಸಮಾಜವನ್ನು ನೋಡಿದಾಗ ನಾವು ಬಹಳ ಅಧಪತನದತ್ತ ಸಾಗ್ತಾ ಇದ್ದೇವೆ, ಹಿಂದಕ್ಕೆ ನಾವು ಹೋಗ್ತಾ ಇದ್ದೇವೆ. ನೈತಿಕವಾಗಿ, ಮಾನವೀಯವಾಗಿ ಎಲ್ಲ ರೀತಿಯ ಕೆಡುಕುಗಳು ನಮ್ಮ ಸಮಾಜದಲ್ಲಿ ದಿನೇ ದಿನೇ ಹೆಚ್ಚುತ್ತಾ ಹೋಗ್ತಾ ಇದೆ. ಆದ ಕಾರಣ ಶಿಕ್ಷಣದ ಒಂದು ಪುನರ್ವ್ಯಾಖ್ಯಾನ, ಪುನರ್ಚಿಂತನೆಯ ಒಂದು ಅಗತ್ಯ ಇದೆ. ಎಜುಕೇಷನ್ ಪ್ಲೇಸ್ ಅನ್ ಇಂಪಾರ್ಟೆಂಟ್ ರೋಲ್ ಇನ್ ಹ್ಯೂಮನ್ ಲೈಫ್. ಈ ಮಾತನ್ನು ಹೇಳುವಾಗ ಬೋರ್ಡ್ ಆಫ್ ಇಸ್ಲಾಮಿಕ್ ಎಜುಕೇಷನ್ ನೆನಪಾಗುತ್ತದೆ. ಅಂದರೆ ಎಜುಕೇಷನ್ ಡಸಂಟ್ ಮೀನ್ ಓನ್ಲಿ ಸೆಕ್ಯುಲರ್, ಇಟ್ ಮೀನ್ಸ್ ವ್ಯಾಲ್ಯೂ ಎಜುಕೇಷನ್ಸ್ ಟು. ಒಬ್ಬ ಮನುಷ್ಯನಲ್ಲಿ ವ್ಯಾಲ್ಯೂಸ್ ಯಾವ ತನಕ ಇರುತ್ತದೋ ಅವನನ್ನು ಮನುಷ್ಯ ಎಂದು ಕಲಿಯಲಿಕ್ಕೆ ಸಾಧ್ಯ. ಈ ವರ್ಲ್ಡ್, ಇಫ್ ಯು ವಾಂಟ್ ಟು ಲಿವ್ ಇನ್ ದಿಸ್ ವರ್ಲ್ಡ್, ನಮಗೆ ವ್ಯಾಲ್ಯೂಸ್ ಅಗತ್ಯವಾಗಿರುತ್ತದೆ. ಸೊ ಇಂತಹ ವ್ಯಾಲ್ಯೂಸ್ ಈ ಕಾಂಪ್ಲಿಕೇಟೆಡ್ ವರ್ಲ್ಡ್, ಇಂತಹ ಪರಿಸ್ಥಿತಿಯಲ್ಲಿ ಬೋರ್ಡ್ ಆಫ್ ಇಸ್ಲಾಮಿಕ್ ಎಜುಕೇಷನ್ ನಮಗೆ ವ್ಯಾಲ್ಯೂಸನ್ನು ಕೊಡುವುದರಲ್ಲಿ ಮುಖ್ಯ ಪಾತ್ರ ವಹಿಸುತ್ತದೆ ಎಂದು ನಾನು ಹೇಳುತ್ತಿದ್ದೇನೆ. ಆ್ಯಸ್ ಎ ಸ್ಟೂಡೆಂಟ್ ಆಫ್ ಬೋರ್ಡ್ ಆಫ್ ಇಸ್ಲಾಮಿಕ್ ಎಜುಕೇಷನ್, ಐ ಹ್ಯಾವ್ ಕಂಪ್ಲೀಟೆಡ್ ಮೈ 5 years ಆ್ಯಂಡ್ ಈ ಎಜುಕೇಷನ್ ನಮಗೆ ನಿಜವಾಗ್ಲೂ ಜ್ಞಾನ ಕೊಡುತ್ತದೆ. ಅಂದರೆ ಎಜುಕೇಷನ್ ಫ್ರಮ್ ಕ್ರೇಡಲ್ ಟು ಗ್ರೇವ್, ಎಜುಕೇಷನ್ ಯಾವಾಗಲೂ ನಾಲೆಜ್ ಎಂಬುದು, ಜ್ಞಾನ ಎಂಬುದು ಯಾವಾಗಲೂ ಕೊನೆ ಇಲ್ಲಲ್ಲ. ಅದು ನಮ್ಮ ಫ್ರಮ್ ಅ ಬರ್ತ್ ಟು ಡೆತ್ ನಾವು ಯಾವಾಗಲೂ ಡೇ ಟು ಡೇ ಲೈಫಲ್ಲಿ ಹಿರಿಯರೊಂದಿಗೆ ಅಥವಾ ಕಿರಿಯರೊಂದಿಗೆ ಎಜುಕೇಷನನ್ನು ಪಡೆಯುತ್ತಾ ಇರುತ್ತೇವೆ. ಇಂತಹ ಸಂದರ್ಭದಲ್ಲಿ ಬೋರ್ಡ್ ಆಫ್ ಇಸ್ಲಾಮಿಕ್ ಎಜುಕೇಷನ್ ಎಲ್ಲ ಯೂತ್ಸ್, ಎಸ್ಪೆಷಲಿ ಯೂತ್ಸ್ ಮೊಬೈಲ್ ಇದರಲ್ಲಿ ತಲ್ಲೀನರಾಗಿರುವಂಥ ಸಂದರ್ಭದಲ್ಲಿ ಈ ಬೋರ್ಡ್ ಆಫ್ ಇಸ್ಲಾಮಿಕ್ ಎಜುಕೇಷನ್ ನಮಗೆ ಓದುವ ಮೂಲಕ, ನಾವು ಸೆಲ್ಫ್ ಸ್ಟಡಿ ಮಾಡುವ ಮೂಲಕ ನಮಗೆ ಜ್ಞಾನವನ್ನು ಇದರಲ್ಲಿ ಪ್ಲಸ್ ಪಾಯಿಂಟ್ ಏನು ಹೇಳೋದಂದರೆ, ಇದು ನಮಗೆ ಓದಲಿಕ್ಕೆ ಪ್ರೋತ್ಸಾಹಿಸ್ತದೆ. ಬಿಕಾಸ್ ರೀಡಿಂಗ್ ಹ್ಯಾಸ್ ನೋ ಆಲ್ಟರ್ನೇಟಿವ್ಸ್.
ಜನ್ರೇಷನ್ ಚೇಂಜ್ ಆಗಿರ್ಬೋದು, ಬಟ್ ರೀಡಿಂಗ್ ಓದೋದು ಅದು ಯಾವುದು ಅದಕ್ಕೆ ಆಲ್ಟರ್ನೇಟಿವ್ ಇಲ್ಲ. ಬಿಕಾಸ್ ದ್ಯಾಟ್ ಗಿವ್ಸ್ ಅಸ್ ಅಥೆಂಟಿಕ್ ನಾಲೆಜ್, ದ್ಯಾಟ್ ಗಿವ್ಸ್ ಅಸ್ ಅಥೆಂಟಿಕ್ ಇನ್ಫಾರ್ಮೇಷನ್ಸ್. ಸೊ ಇಂತಹ ಇದರಲ್ಲಿ ಬೋರ್ಡ್ ಆಫ್ ಇಸ್ಲಾಮಿಕ್ ಎಜುಕೇಷನ್ ಒಂದು ಒಳ್ಳೆಯ ಪಾತ್ರವನ್ನು ವಹಿಸುತ್ತದೆ. ಇದರಲ್ಲಿ ಸ್ಟಡೀಸ್ ಮಾಡಲಿಕ್ಕೆ ಹೋಗುವಾಗ ನಮಗೆ ಇದರಲ್ಲಿ ಹಿಸ್ಟ್ರೀಸ್, ಪಾಸ್ಟ್ ಹಿಸ್ಟ್ರೀಸ್ ನಮಗೆ ಗೊತ್ತಾಗುತ್ತದೆ. ಅವರ ಲೈಫ್ ಹಿಸ್ಟ್ರೀಸ್, ಅವರ ಕಾಂಟ್ರಿಬ್ಯೂಷನ್ಸ್ ಟು ದಿಸ್ ವರ್ಲ್ಡ್, ಅವರು ನೈತಿಕತೆಯೊಂದಿಗೆ ಈ ಸಮಾಜಕ್ಕೆ ಯಾವ ರೀತಿಯ ಕೊಡುಗೆಯನ್ನು ನೀಡಿದ್ದಾರೆ, ಅದೇ ರೀತಿ ಮಹಾನ್ ವ್ಯಕ್ತಿಗಳ ಬಾಲ್ಯ, ಅದೇ ರೀತಿ ಮಹಾನ್ ಪ್ರವಾದಿಗಳು, ಗತ ಪ್ರವಾದಿಗಳ ಸ್ಟೋರೀಸ್, ಪ್ಲಸ್ ಆ ದೇವನನ್ನು ಮುಖ್ಯವಾಗಿ ಆ್ಯಸ್ ಅ ಹ್ಯೂಮನ್ ನಾವಿಲ್ಲಿ ಇರುವ ಒಂದು ಉದ್ದೇಶವನ್ನು ಅದು ನಮಗೆ ಕಲಿಸಿಕೊಡುತ್ತದೆ. ಸೊ ಈ ನಿಟ್ಟಿನಲ್ಲಿ ಬೋರ್ಡ್ ಆಫ್ ಇಸ್ಲಾಮಿಕ್ ಎಜುಕೇಷನ್ ಒಂದು ಉತ್ತಮ ಜ್ಞಾನ ಗಳಿಸಲಿಕ್ಕಿರೋ ಒಂದು ಉತ್ತಮ ದಾರಿ ಎಂದು ಹೇಳಿ ನಾನು ಮಾತನ್ನು ಮುಗಿಸುತ್ತೇನೆ. ವಾಖಿರ್ ದಾವಾನ ಅಲ್ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತು. ತಮ್ಮ ಅನಿಸಿಕೆಗಳನ್ನು ಮಂಡಿಸಿದಂತಹ ಶ್ರೀಮತಿ ಫಾತಿಮಾ ಅಂಜುಮ್, ಅಧ್ಯಕ್ಷೆ ಗರ್ಲ್ಸ್ ಇಸ್ಲಾಮಿಕ್ ಆರ್ಗನೈಸೇಷನ್ ಉಲ್ಲಾಲ, ಇವರಿಗೆ ಧನ್ಯವಾದಗಳು. ಇವರಿಗೆ ನಮ್ಮ ಈ ಬೋರ್ಡ್ ಆಫ್ ಇಸ್ಲಾಮಿಕ್ ಎಜುಕೇಷನ್ ಇದರ ಸಂಚಾಲಕರಾದಂತಹ ಅಬ್ದುಲ್ ರಹೀಮ್ ರವರು ಸ್ಮರಣಿಕೆಯನ್ನು ನೀಡಬೇಕೆಂದು ಕೇಳಿಕೊಳ್ತಾ ಇದ್ದೇನೆ. ಯೂಶ್ವಲಿ ಏನಾಗ್ತದೆ ಅಂದರೆ, ಸಾಮಾನ್ಯವಾಗಿ ನಾವು 10 ರಿಂದ 12 ವರ್ಷದ ಒಳಗೆ ಧಾರ್ಮಿಕ ಶಿಕ್ಷಣವನ್ನು ಸೀಮಿತಗೊಳಿಸ್ತೇವೆ ಅಂತ ಇರ್ತದೆ. ಆದರೆ ನಾನು ಈ ಬೋರ್ಡ್ ಆಫ್ ಇಸ್ಲಾಮಿಕ್ ಎಜುಕೇಷನ್ ಕಾರ್ಯಚಟುವಟಿಕೆ ಬಗ್ಗೆ ಅರಿತ ನಂತರ ನಂಗೆ ಗೊತ್ತಾಯಿತು, ನಮಗೆ ಇನ್ನೂ ನಮ್ಮ ಧಾರ್ಮಿಕ ಶಿಕ್ಷಣವನ್ನು ಮುಂದುವರಿಸಲಿಕ್ಕೆ ಒಂದು ಸುವರ್ಣ ಅವಕಾಶ ಇದು ಮಾಡಿಕೊಡ್ತದೆ ಅಂತ. 10-12 ವಯಸ್ಸಿನ ಒಳಗೆ ನಾವು ಇಸ್ಲಾಮಿಕ್ ಎಜುಕೇಷನ್, ಧಾರ್ಮಿಕ ಶಿಕ್ಷಣವನ್ನು ಪಡೆದುಕೊಳ್ತೇವೆ. ಆದರೆ ನಮ್ಮ ಮೆಚ್ಯೂರಿಟಿ ಅಷ್ಟು ಇರುವುದಿಲ್ಲ. ಅದನ್ನು ಹೇಗೆ ನಮ್ಮ ನಿಜ ಜೀವನದಲ್ಲಿ ಅಳವಡಿಸಿಕೊಂಡು ಹೋಗಬೇಕೋ ಆ ಮೆಚ್ಯೂರಿಟಿ ನಮಗೆ ಬಂದಿರುವುದಿಲ್ಲ. ಆದ ಕಾರಣ ಈ ಬೋರ್ಡ್ ಆಫ್ ಇಸ್ಲಾಮಿಕ್ ಎಜುಕೇಷನ್ ನಮಗೆ 12 ವರ್ಷಕ್ಕಿಂತ ಮೇಲ್ಪಟ್ಟ ವಯಸ್ಸಿಗೆ ಮಿತಿ ಇಲ್ಲ. ಎಷ್ಟು ನಿಮಗೆ ಎಜುಕೇಷನ್ ಅಂದರೆ ಶಿಕ್ಷಣ ಮುಂದುವರಿಸಬೇಕು, ಯಾರಿಗೆಲ್ಲ ಆ ಒಂದು ತವಕ ಉಂಟು, ಆ ಥರ್ಸ್ಟ್ ಉಂಟು, ಅವರಿಗೆ ಈ ಶಿಕ್ಷಣವನ್ನು ಮುಂದುವರಿಸುವ ಅವಕಾಶ ಉಂಟು ಅಂದರೆ ಅದು ನಿಜಕ್ಕೂ ಒಂದು ತುಂಬ ಅನುಕೂಲಕರ ಒಂದು ವಿಷಯ ಅಂತ ನನಗೆ ಅನಿಸ್ತಾ ಇದೆ. ಮತ್ತೊಂದು ಏನಂದರೆ, ಲೌಕಿಕ ಶಿಕ್ಷಣದೊಂದಿಗೆ ಧಾರ್ಮಿಕ ಶಿಕ್ಷಣ ಇದ್ದರೆ ಮಾತ್ರ ಆಗ ಅವರು ಹೇಳಿದ ಹಾಗೆ ನಮ್ಮಲ್ಲಿ ಮೊರಾಲಿಟಿ, ನೈತಿಕತೆ ಒಂದು ನೆಲೆಯೂರ್ತದೆ. ನೈತಿಕತೆ ಯಾವಾಗ ನೆಲೆಯೂರ್ತದೋ ಅಲ್ಲಿ ಆಗ ಸಮಾಜದಲ್ಲಿ ಶಾಂತಿ ಸಮಾಧಾನ ನೆಲೆಯೂರ್ತದೆ. ಆದ ಕಾರಣ ಲೌಕಿಕ ಶಿಕ್ಷಣದ ಹಿಂದೆ ಹೋಗಬಾರ್ದು ಅಂತಲ್ಲ, ಅದರೊಂದಿಗೆ ಧಾರ್ಮಿಕ ಶಿಕ್ಷಣದ್ದು ಅಗತ್ಯ ಇದ್ದೇ ಇರುತ್ತದೆ. ಮತ್ತೊಂದು ಅದರ ಬಗ್ಗೆ ನನಗೆ ತಿಳ್ಕೊಂಡಾಗ ಗೊತ್ತಾದ ವಿಷಯ ಏನಂದರೆ, ಬೋರ್ಡ್ ಆಫ್ ಇಸ್ಲಾಮಿಕ್ ಎಜುಕೇಷನ್ ಈಸ್ ಓಪನ್ ಟು ಆಲ್. ಯಾರು ಅದರಲ್ಲಿ ಪಾರ್ಟಿಸಿಪೇಟ್ ಮಾಡಬಹುದು. ಇದರಿಂದ ಏನಾಗ್ತದೆ ಅಂದರೆ, ಸಮುದಾಯದಲ್ಲಿ ಎಲ್ಲ ಸಮುದಾಯದ ಸಹೋದರ ಸಹೋದರಿಯರಿಗೂ ಅದರ ಜ್ಞಾನವನ್ನು ಪಡ್ಕೊಳ್ಳುವ ಒಂದು ಅವಕಾಶ ಈ ಬೋರ್ಡ್ ಆಫ್ ಇಸ್ಲಾಮಿಕ್ ಎಜುಕೇಷನ್ ಕೊಡ್ತಾ ಉಂಟು. ನನಗೆ ಏನು ನೆನಪಾಯ್ತಂದರೆ, ಇದು ಗೊತ್ತಾಗಬೇಕಾದ್ರೆ ನನ್ನ ಶಾಲಾ ದಿನಗಳಲ್ಲಿ ನಾನು ರಾಮಾಯಣ ಮತ್ತು ಮಹಾಭಾರತ ಎಂಬ ಬುಕ್ಕನ್ನು ಅಭ್ಯಸಿಸಿ ಅದಕ್ಕೆ ಒಂದು ಪರೀಕ್ಷೆ ಬರೆಯುವ ಅವಕಾಶ ನನಗೆ ದೊರಕಿತ್ತು. ನಾನು ಅದರಲ್ಲೂ ಪಾಲ್ಗೊಂಡಿದ್ದೆ, ನಾನು ಆ ಬುಕ್ಕನ್ನು ಸ್ಟಡಿ ಮಾಡಿದ್ದೆ, ನಾನು ಆ ಎಕ್ಸಾಮನ್ನು ಬರೆದಿದ್ದೆ. ಯಾಕೆ ನಾನು ಹೇಳ್ತಿದ್ದೇನೆಂದರೆ, ನಮಗೆ ಯಾವುದರಲ್ಲಿ ನಮಗೆ ಜ್ಞಾನ ಸಿಗ್ತಾ ಉಂಟು ಅಂದರೆ ಅದನ್ನು ನಾವು ಅಭ್ಯಸಿಸಬೇಕು. ಆವಾಗ ಸಮಾಜದಲ್ಲಿ ಸಾಮರಸ್ಯ ಎಂಬುದು ಉಂಟಾಗ್ತದೆ, ಹಾಗೆಯೇ ಸಮಾಧಾನ ಕೂಡ ಉಂಟಾಗ್ತದೆ ಅಂತ ನನ್ನ ಒಂದು ಅನಿಸಿಕೆ. ಅದೇ ರೀತಿ ಇವಾಗ ನಿಮಗೆ ಗೊತ್ತುಂಟು, ಧರ್ಮದ ಹೆಸರಿನಲ್ಲಿ ಕೆಲವೊಂದು ತಪ್ಪು ಕಲ್ಪನೆಗಳನ್ನು ಬಿತ್ತರಿಸಿ ಸಮಾಜದಲ್ಲಿ ಒಡೆಯುವಂತಹ ಕೆಲವು ಈ ಕಾಲಘಟ್ಟದಲ್ಲಿ ಧರ್ಮದ ನೈಜ ತಿರುಳನ್ನು ಅರಿಲಿಕ್ಕೆ ನಮಗೊಂದು ಅವಕಾಶ ಉಂಟು ಅಂತ ಇದ್ದರೆ ಅದು ಬೋರ್ಡ್ ಆಫ್ ಇಸ್ಲಾಮಿಕ್ ಎಜುಕೇಷನ್ ಕೊಡ್ತಾ ಉಂಟು ಅಂತಂದರೆ ನಿಜವಾಗ್ಲೂ ಇದೊಂದು ಶ್ಲಾಘನೀಯ ಕಾರ್ಯವಾಗಿದೆ, ಪ್ರಶಂಸಿಸಬೇಕಾದ ಕಾರ್ಯವಾಗಿದೆ. ಈ ಬೋರ್ಡ್ ಆಫ್ ಇಸ್ಲಾಮಿಕ್ ಎಜುಕೇಷನ್ ಇದರ ಅಂಡರ್ ವಿದ್ಯಾರ್ಜನೆ ಗೈಯುವವರಿಗೂ ವಿದ್ಯಾರ್ಜನೆ ಗೈದವರಿಗೂ ನಾನು ಅಭಿನಂದಿಸ್ತಾ ಇದ್ದೇನೆ. ಹಾಗೆಯೇ
ಬೋರ್ಡ್ ಆಫ್ ಇಸ್ಲಾಮಿಕ್ ಎಜುಕೇಷನ್ನ ವಿದ್ಯಾರ್ಥಿನಿ ಆಗಲಿಕ್ಕೂ ನಾನು ಬಯಸ್ತಾ ಇದ್ದೇನೆ. ಹಾಗೆ ಈ ಒಂದು ಕಾರ್ಯಕ್ರಮಕ್ಕೆ ನನ್ನನ್ನು ಆಹ್ವಾನಿಸಿ ನನಗೆ ಅವಕಾಶ ಮಾಡಿಕೊಟ್ಟ ಬೋರ್ಡ್ ಆಫ್ ಇಸ್ಲಾಮಿಕ್ ಎಜುಕೇಷನ್ ಇದರ ಅಧ್ಯಕ್ಷರು ಪದಾಧಿಕಾರಿಗಳಿಗೂ ನನ್ನ ಹೃತ್ಪೂರ್ವಕ ಅಭಿನಂದನೆಗಳು. ಅವಕಾಶಕ್ಕಾಗಿ ಧನ್ಯವಾದಗಳು. ಜಜಕಲ್ಲ ಖೈರ್. ಇತರ ಧರ್ಮಗಳನ್ನು ಅಭ್ಯಸಿಸಬೇಕು. ಇದು ಸೌಹಾರ್ದ ಬದುಕಿಗೆ ಬಹಳ ಅನಿವಾರ್ಯ. ಈಗ ತಮ್ಮನ್ನುದ್ದೇಶಿಸಿ ಮಾತನಾಡಿದವರು ಡಾಕ್ಟರ್ ಸಲೀಮಾ ಬಾನು. ಇವರು ದೇರಳಕಟ್ಟೆ ಸಿಟಿ ಪಾಲಿಕ್ಲಿನಿಕ್ ಇಲ್ಲಿನ ಡಾಕ್ಟರ್ ಆಗಿದ್ದಾರೆ. ಇವರಿಗೆ ಧನ್ಯವಾದಗಳು. ಇವರಿಗೆ ಶ್ರೀಮತಿ ಫಾತಿಮಾ ಅಂಜುಮ್ ಅವರು ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕು. ನಮ್ಮ ಇಂದಿನ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಲ್ಲಿ ಓರ್ವರಾದಂತಹ ಶ್ರೀ ತ್ಯಾಗಂ ಹರೇಕಳ ಸ್ಥಾಪಕಾಧ್ಯಕ್ಷರು JCI ಮಂಗಳ ಗಂಗೋತ್ರಿ ಇವರು ವೇದಿಕೆಯಲ್ಲಿದ್ದಾರೆ. ಅವರನ್ನು ಬಹಳ ಆತ್ಮೀಯವಾಗಿ ಬೋರ್ಡ್ ಆಫ್ ಇಸ್ಲಾಮಿಕ್ ಎಜುಕೇಷನ್ ಉಳ್ಳಾಲ ಸೆಂಟರ್ನ ವತಿಯಿಂದ ಸ್ವಾಗತಿಸ್ತಾ ಇದ್ದೇವೆ. ಈಗ ನಮ್ಮನ್ನುದ್ದೇಶಿಸಿ ಮಾತನಾಡಲಿದ್ದಾರೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಬಗಂಬಿಲ ಇಲ್ಲಿನ ಶಿಕ್ಷಕಿಯರಾದಂತಹ ಶ್ರೀಮತಿ ಪ್ರತಿಮಾ ಹೆಬ್ಬಾರ್ ಅವರನ್ನು ಬಹಳ ಪೂರ್ಣವಾಗಿ ಭಾಷಣ ಪೀಠದಡಿಗೆ ಆಮಂತ್ರಿಸ್ತಾ ಇದ್ದೇನೆ. ಬೋರ್ಡ್ ಆಫ್ ಇಸ್ಲಾಮಿಕ್ ಎಜುಕೇಷನ್ ಕರ್ನಾಟಕ ಉಳ್ಳಾಲ ಸೆಂಟರ್ ಇವರು ಆಯೋಜಿಸಿದ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ಬಹಳ ಸಂತಸ ಅನಿಸ್ತದೆ. ಯಾಕಂತ ಹೇಳಿದ್ರೆ ಪ್ರಾಸ್ತಾವಿಕ ಮಾತಿನಲ್ಲಿ ನಮ್ಮ ಮಹನೀಯರು ಬಹಳ ಚೆನ್ನಾಗಿ ವಿವರಿಸಿದರು. ಸಾಮಾಜಿಕ ಸ್ವಾಸ್ಥ್ಯವನ್ನು ನಾವು ಉಳಿಸಬೇಕಾದ್ರೆ ಸ್ವಸ್ಥ ಸಮಾಜಕ್ಕೆ ಸ್ವಸ್ಥ ಮನಸ್ಸು ಅತೀ ಅಗತ್ಯ. ಇಲ್ಲಿ ನಾನು ಒಂದು ವಿಚಾರವನ್ನು ಪ್ರಸ್ತಾಪಿಸಲೇಬೇಕಾಗಿದೆ. ಇಸ್ಲಾಮಿಕ್ ಹಿಂದ್ ಅವರ ಕಾರ್ಯ ಬಹಳ ಶ್ಲಾಘನೀಯ. ಯಾಕಂದರೆ ನಾವು JCI ಮಂಗಳ ಗಂಗೋತ್ರಿಯ ಅಲ್ಲಿ ಕಾರ್ಯದರ್ಶಿಯಾಗಿ ನಾನು ಕಾರ್ಯನಿರ್ವಹಿಸ್ತಾ ಇರುವಾಗ ಕೋವಿಡ್ನಂತಹ ಮಹಾಮಾರಿಯ ಸಂಕಷ್ಟದಲ್ಲಿ ನಾವಿಬ್ಬರೂ ಜೊತೆ ಸೇರಿಕೊಂಡು ನಮ್ಮ ತೊಕ್ಕೊಟ್ಟಿನ ಜಂಕ್ಷನ್ ಫ್ಲೈಓವರ್ನ ಕೆಳಗೆ ನಾವು 40 ದಿನಗಳ ಕಾಲ ಆಹಾರ ಸರಬರಾಜು ಮಾಡಿರ್ತೇವೆ. ಅದಕ್ಕೆ ನಿಮ್ಮ ಈ ಸಂಸ್ಥೆಯು ನಮ್ಮ ಜೊತೆ ಕೈ ಜೋಡಿಸಿದೆ. ಸರ್ ಇದ್ದಾರೆ, ಧನ್ಯವಾದಗಳು. ಅಲ್ಲೇ ಸಾಮಾಜಿಕ ಸಾಮರಸ್ಯ ನಮ್ಮ ಜೊತೆಗಿದೆ. ಅದೇ ರೀತಿ ಇನ್ನೂ ಕೆಲವು ನಮ್ಮ ಯೂತ್ ಫೌಂಡೇಶನ್ ಅವರು ಇದ್ದರು ಅಲ್ಲ ಸರ್ ನಮ್ಮ ಜೊತೆ, ಅವರನ್ನೆಲ್ಲ ಸೇರಿಕೊಂಡು ನಾನು ಅವರ ಜೊತೆಯಲ್ಲಿ ಹೋಗಿ ನಮ್ಮ ಪೊಲೀಸ್ ಸಿಬ್ಬಂದಿಗಳಿಗಿರ್ಬೋದು ಅಥವಾ ಎಲ್ಲಿ ಠಾಣೆಗಳಲ್ಲಿ ನಿರ್ವಹಿಸಿದಂತಹ ಎಲ್ಲ ಕೆಲಸಗಾರರಿಗೆ ನಾವು ಮಧ್ಯಾಹ್ನದ ಊಟವನ್ನು ಸಪ್ಲೈ ಮಾಡ್ತಾ ಇದ್ದೇವೆ. ಇವತ್ತು ಇಲ್ಲಿನ ಬೋರ್ಡ್ ಆಫ್ ಇಸ್ಲಾಮಿಕ್ ಎಜುಕೇಷನ್ ಇದರ ಬಗ್ಗೆ ವಿಷಯಗಳು ಅರಿತಾಗ ನನಗೆ ಬಹಳ ಖುಷಿಯಾಯಿತು. ಎಲ್ಲ ಧರ್ಮದ ತಿರುಳು ಒಂದೇ, ಸಾಮಾಜಿಕ ಸಾಮರಸ್ಯವನ್ನು ನಾವು ಕಾಪಾಡುವಂಥದ್ದು. ಅಂದರೆ ಮೌಲ್ಯಗಳನ್ನು ನಮ್ಮಲ್ಲಿ ಬೆಳೆಸಿ ಅಳವಡಿಸುವಂಥದ್ದು. ಎಲ್ಲ ಕೋರ್ಸ್ ಮಾಡ್ತೇವೆ ಅಥವಾ ನಾವು ಸಹ ನಮ್ಮ ರಾಮಾಯಣ ಮಹಾಭಾರತ ಇರ್ಬೋದು, ಭಗವದ್ಗೀತೆ ಇರ್ಬೋದು, ಎಲ್ಲ ಧರ್ಮಗಳನ್ನು ಕಲಿತೇವೆ. ಅದೇ ರೀತಿ ಬೈಬಲನ್ನು ಕೂಡ ಓದುವಂಥದ್ದು, ಕುರಾನ್ನ ಬಗ್ಗೆಯೂ ತಿಳ್ಕೊಳ್ಳುವಂಥದ್ದು. ನಮ್ಮ ಶಾಲೆಗೂ ನಮ್ಮ ರಂಜಾನ್ ಸಂದರ್ಭದಲ್ಲಿ ನಮ್ಮ ಮೇಡಮ್ ಬಂದು ನಮಗೆ ಕುರಾನನ್ನು ಸಹ ಕೊಟ್ಟಿದ್ರು. ನಾನು ಸಹ ಓದ್ತಾ ಇದ್ದೇನೆ ಅದನ್ನು. ಯಾಕಂತ ಹೇಳಿದರೆ ಯಾವ ಧರ್ಮದಲ್ಲಿ ಇರುವಂಥದ್ದು ಒಂದೇ ವಿಷಯ, ಪ್ರೀತಿ, ವಿಶ್ವಾಸ, ಸಹಕಾರ ಅಷ್ಟೇ ಇರುವುದು. ಆದ ಕಾರಣ ಇವತ್ತು ಈ ಒಂದು 5 ವರ್ಷದ ಕೋರ್ಸ್ ಸರ್ ಹೇಳಿದ ಹಾಗೆ ಎಲ್ಲರಿಗೆ ಓಪನ್ ಟು ಆಲ್ ಅಂತ ಹೇಳುವಾಗ ನಮ್ಮಲ್ಲಿರುವ ಬೇರೆ ಬೇರೆ ಏನು ತಪ್ಪು ವಿಚಾರಗಳನ್ನು ನಾವೇನು ಮಾಡ್ಬೋದು, ಸರಿಪಡಿಸಲಿಕ್ಕೆ ಸಾಧ್ಯ ಇದೆ. ನಾವು ಇವರದ್ದು ಕೇಳಿಕೊಂಡು ಹೇಳುವಂಥದ್ದಲ್ಲ. ನಾವು ಅದರಲ್ಲಿ ಆಳವಾಗಿ ಇಳಿದು ಯಾವುದೇ ಧರ್ಮದ ಬಗ್ಗೆ ಅಧ್ಯಯನ ಮಾಡಿದ ನಂತರ ಅಲ್ಲಿಯ ವಿಚಾರಗಳನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳುವುದು ಅತಿ ಮುಖ್ಯ. ಈಗ ನಾನಿಲ್ಲಿ ಪ್ರತಿಭಾ ಪುರಸ್ಕಾರವನ್ನು ಪಡೀಲಿಕ್ಕೆ ಬಂದಿದ್ದಾರೆ, 5 ವರ್ಷದ ಕೋರ್ಸನ್ನು ಮುಗಿಸಿದ್ದಾರೆ ಅಥವಾ ಒಳ್ಳೆಯ ಅಂಕಗಳಲ್ಲಿ ಪ್ರತಿಭಾ ಪುರಸ್ಕಾರ ಮಾಡ್ತಾ ಇದ್ದಾರೆ. ಅವರಿಗೊಂದು ಕಿವಿ ಮಾತು ಹೇಳಬೇಕಂತ ಎನಿಸ್ತೇನೆ. ಯಾವಾಗ ನಿಮ್ಮ ಈ ಸಂಸ್ಥೆ ನಿಮಗೆ ಅಧ್ಯಯನವನ್ನು ಮಾಡಿಸಿ ಇವತ್ತು ಪ್ರತಿಭಾ ಪುರಸ್ಕಾರವನ್ನು ಏರ್ಪಡಿಸ್ತಾ ಇದೆ, ಇದು ನಿಮಗೆ ಒಂದು ಸಾಮಾಜಿಕ ಋಣ. ಯಾಕಂತ ಹೇಳಿದರೆ ಸಮಾಜಕ್ಕೆ ನೀವು ನಿಮ್ಮ ಸಮಾಜಕ್ಕೆ ಕೊಡಬೇಕಾದದ್ದು ಬಾಕಿ ಇದೆ.
ಏನು ಮಾಡಬೇಕಂತ ಹೇಳಿದರೆ, ನೀವು ಇವತ್ತು ಯಾವ ರೀತಿ ಪುರಸ್ಕಾರವನ್ನು ಪಡೆದಿದ್ದೀರಿ, 4 ಜನರಿಗೆ ಮತ್ತೂ ಪ್ರೋತ್ಸಾಹಿಸಿಕೊಂಡು ಅವರು ಈ ಸಮಾಜಕ್ಕೆ ಉತ್ತಮ ಕಾರ್ಯಚಟುವಟಿಕೆಗಳು ಮಾಡುವ ಹಾಗೆ ನೀವು ಏನು ಮಾಡಬೇಕು, ನೀವು ನಂತರ ಇನ್ನೊಬ್ಬರಿಗೆ ಪುರಸ್ಕಾರವನ್ನು ಮಾಡುವಂಥವರು ಆಗಬೇಕು ಅಂತ ನಾನು ಹೇಳ್ತಾ ಇದ್ದೆ. ಸಾಮಾಜಿಕ ಋಣವನ್ನು, ತಂದೆ ತಾಯಿಗಳ ಋಣವನ್ನು ತೀರಿಸಲಿಕ್ಕೆ ಆಗುವುದಿಲ್ಲ. ಆದ್ದರಿಂದ ತಂದೆ ತಾಯಿಗಳ ಋಣ, ಗುರು ಹಿರಿಯರ ಋಣ, ಸಾಮಾಜಿಕ ಋಣ ಇದೆಲ್ಲವನ್ನು ನಾವು ಪೂರ್ತಿಯಾಗಿ ನಮ್ಮ ಜೀವನದ ಉದ್ದಕ್ಕೂ ಮುಗಿಸಿದ್ದೇ ಆದರೆ ನಮಗೆ ಮೋಕ್ಷ ಪ್ರಾಪ್ತಿಯಾಗುವುದರಲ್ಲಿ ಯಾವುದೇ ಸಂದೇಹ ಇಲ್ಲ. ಆದ ಕಾರಣ ಬಂದಂಥ ಎಲ್ಲರೂ ನಾವು ಜೊತೆ ಸೇರಿ ಸಮಾಜದ ಸ್ವಾಸ್ಥ್ಯವನ್ನು ಉಳಿಸೋಣ, ಬೆಳೆಸೋಣ, ನಾವೆಲ್ಲರೂ ಪ್ರೀತಿ ಸಹಕಾರದಿಂದ ಬಾಳೋಣ ಅಂತ ಹೇಳ್ತಾ ಭಗವಂತನ ಆಶೀರ್ವಾದ ತಮ್ಮ ಮೇಲೆ ಸದಾ ಇರಲಿ ಅಂತ ಪ್ರಾರ್ಥಿಸ್ತಾ ನನ್ನ ಮಾತುಗಳಿಗೆ ವಿರಾಮ ಆಗ್ತದೆ. ಧನ್ಯವಾದ. ಈ ಒಂದು ಕಾರ್ಯಕ್ರಮ ಕೇಳಿಯೇ ಬಹಳ ಸಂತೋಷ ಆಯಿತು. ನಮಗೆ ನನ್ನ ಮಿತ್ರರು ಫೋನ್ ಮಾಡಿ ನಿಮ್ಮನ್ನು ಅತಿಥಿಗಳಾಗಿ ಹಾಕ್ತೇವೆ ಅಂತ ಹೇಳಿದರು. ನಾನು ಯಾವ ಕಾರ್ಯಕ್ರಮ ಅಂತ ಕೇಳಿದೆ. ಹೀಗೆ ಒಂದು ಪದವಿ ಪ್ರಮಾಣ ಮಾಡುವಂಥದ್ದು, ಪದವಿಯನ್ನು ಮುಗಿಸಿದ್ದಾರೆ, ಅವರಿಗೆ ಒಂದು ಅಭಿನಂದನಾ ಕಾರ್ಯಕ್ರಮ, ಅವರಿಗೆ ಸರ್ಟಿಫಿಕೇಟನ್ನು ಕೊಡುವಂಥದ್ದು. ನಿಜವಾಗಿಯೂ ಬಹಳ ಸಂತಸ ಆಯಿತು. ಒಂದು ಕಡೆ ಒಂಥರ ಗಾಬರಿ ಆಯಿತು, ಏನಂತದ್ದು ಯಾವ ಪದವಿ ಆಗಿರ್ಬೋದು ಅಂತೇಳಿ. ಒಂದು ರೀತಿಯಲ್ಲಿ ಯಾಕಂದರೆ ಇವತ್ತು ಸಮಾಜದಲ್ಲಿ ಮುಖ್ಯವಾಗಿ ವ್ಯಕ್ತಿಗಳಿಗೆ ಬೇಕಾಗಿರುವಂಥದ್ದು ಅದುವೇ ಏನಂತಂದರೆ ಆಧ್ಯಾತ್ಮಿಕ ಶಿಕ್ಷಣ. ಎಲ್ಲವೂ ಉಂಟು ನಮ್ಮಲ್ಲಿ. ನೋಡಿ, ಇವತ್ತು ಬದುಕಿನಲ್ಲಿ ಯಾವುದಿಲ್ಲ, ಎಲ್ಲವೂ ಇದೆ. ನಮಗೆಲ್ಲ ಮೊದಲು ಕಲಿಬೇಕು ಅಂತಂದರೆ ಧಾರ್ಮಿಕ ಶಿಕ್ಷಣ ಸಿಗ್ತಿರ್ಲಿಲ್ಲ. ಈ ಧಾರ್ಮಿಕ ಶಿಕ್ಷಣ ನಾನು ಯಾವಾಗಲೂ ಮಕ್ಕಳಿಗೆ ಹೇಳ್ತಾ ಇದ್ದೆ. ನಾನು ಶುಕ್ರವಾರ ಆಗುವಾಗ ಒಮ್ಮೆ ಇಡೀ ಕ್ಲಾಸಿಗೆ ಹೋಗ್ಲಿಕ್ಕೆ ಉಂಟು, ಯಾರು ಮದ್ರಸಕ್ಕೆ ಹೋಗ್ತಾ ಇಲ್ಲ ಅಂತ. ಒಂದು ಎರಡನೇದು, ಮದ್ರಸೆಗೆ ಹೋದವರು ಎಲ್ಲಿ ರೋಡಲ್ಲಿ ಅಡಗುತ್ತಾರ ಅಂತ ಅದನ್ನು ಮತ್ತೆ ಬೈಕ್ ತಗೊಂಡು ಒಮ್ಮೆ ಹೋಗ್ಲಿಕ್ಕೆ ಉಂಟು. ಯಾಕೆ ಅಂತಂದರೆ ಅದು 2-3 ವಿಚಾರಗಳಿದೆ. ಯಾರು ಸರಿಯಾಗಿ ಮದ್ರಸೆಗೆ ಹೋಗ್ತಾರೆ ಮಕ್ಕಳು, ಆ ಮಕ್ಕಳು ನೋಡಿ ಕಲಿಯೋದ್ರಲ್ಲಿ ಫಸ್ಟ್ ಇರ್ತಾರೆ. ನಾನು ಕಣ್ಣಾರೆ ಇದು ನಾನು ನಿಮಗೆ ಸುಮ್ಮನೆ ನಾನು ಮೈಕಲ್ಲಿ ಸಿಕ್ಕಿದೆ ಅಂತ ಹೇಳೋದಲ್ಲ. ನಾನು ಖಂಡಿತವಾಗಿ ಇದನ್ನು 100ಕ್ಕೆ 100 ಈ ನನ್ನ ಒಂದು 19 ವರ್ಷಗಳ ಸೇವೆಯಲ್ಲಿ ನೋಡಿರುವಂಥದ್ದು. ಸರಿಯಾಗಿ ನಮಾಜ್ ಮಾಡುವ ವ್ಯಕ್ತಿ ನಮ್ಮ ಮುಸ್ಲಿಂ ಸಹೋದರರಲ್ಲಿ, ಆ ಸರಿಯಾಗಿ ನಮಾಜಿಗೆ ಹೋಗುವಂಥ ಇದು ಮದ್ರಸಕ್ಕೆ ಹೋಗುವಂಥ ವಿದ್ಯಾರ್ಥಿಗಳು, ಮಧ್ಯಾಹ್ನ ಪ್ರೇಯರಿಗೆ ಹೋಗುವಂಥ ಶುಕ್ರವಾರ ಪ್ರೇಯರಿಗೆ ಹೋಗುವಂಥದ್ದು, ನಾನು ಅದನ್ನೇ ಹೇಳೋದು. ಆ ಮಕ್ಕಳು ಎಷ್ಟು ಡಿಸಿಪ್ಲಿನ್ ಅಂತಂದರೆ, ಓದೋದ್ರಲ್ಲಿಯೂ ಡಿಸಿಪ್ಲಿನ್, ಕುಳಿತಲ್ಲಿ ಮಾತನಾಡೋದ್ರಲ್ಲಿ ಗೌರವ ಕೊಡೋದು, ರೆಸ್ಪೆಕ್ಟ್ ಕೊಡೋದು, ಎಲ್ಲದರಲ್ಲಿ ಕೂಡ ಒಂದು ಒಳ್ಳೆಯ ಶಿಸ್ತನ್ನು ಕಾಪಾಡಿಕೊಂಡು ಬರ್ತಾರೆ. ಇದಕ್ಕೆ ಯಾಕೆ ಅಂತ ಹೇಳಿದರೆ ಅದು ಆಧ್ಯಾತ್ಮಿಕ ಶಿಕ್ಷಣವನ್ನು ಸರಿಯಾಗಿ ಮಕ್ಕಳು ಪಡೀತಾ ಇದ್ದಾರೆ ಅಂತ. ಈ ಸಂಘಟನೆ ಬಹಳ ಖುಷಿ ಆಯಿತು ನಿಜವಾಗಿ. ನನಗೆ ಈ ಒಂದು ಆನ್ಲೈನಲ್ಲಿ ಕೊಡುವುದು ನಿಜವಾಗಿ ಗೊತ್ತಿರಲಿಲ್ಲ. ಅವರು ಹೇಳುವಾಗ ಗೊತ್ತಾಯ್ತು, ಖುಷಿ ಆಯ್ತು ನನಗೆ. ಯಾಕಂದರೆ ಒಂದು 2 ವರ್ಷದ ಕೋರ್ಸು, 3 ವರ್ಷದ ಕೋರ್ಸನ್ನು ಇವತ್ತು ಎಲ್ಲರಿಗೂ ಸಮಯ ಇಲ್ಲ. ಯಾರಲ್ಲಿ ಕೇಳಿ, ಸಣ್ಣ ಮಕ್ಕಳಿಗೆ ಕೇಳಿದ್ರು 1 ನಿಮಿಷ ನಿಂತ್ಕೊಳ್ಸಿ ನೋಡ, ಒಂದು ಮಗು ಓಡುವ ಮಗುವನ್ನು 1 ನಿಮಿಷ ಕೈ ಹಿಡಿದು ನಿಂತ್ಕೊಳ್ಳಿ ಅಂದರೆ ನಿಂತ್ಕೊಳ್ಳಿ. ಯಾಕೆ ಅಂತ ಕೇಳಿದ್ರೆ ನನಗೆ ಅಲ್ಲಿ ಓಡ್ಲಿಕ್ಕೆ ಉಂಟು, ಆಡ್ಲಿಕ್ಕೆ ಉಂಟು ಅಂತ ಹೇಳಿದ್ರೆ ಅಷ್ಟು ಬ್ಯುಸಿ. ಅವರು ಮಾತ್ರ ಅಲ್ಲ, ಒಂದು 90 ವರ್ಷ ಪ್ರಾಯದ ಮುದುಕಿಯನ್ನು ಕೇಳಿದ್ರು ಕೂಡ ಅವರು ಕೂಡ ಎಂಕ ಪುರುಸೋತಿಜ್ಜೀನಿ ಅಂತ ಹೇಳ್ತಾರೆ. ನಿಜವಾಗಿ ಮಾಡೋದು ಶೂನ್ಯ, ಏನಿಲ್ಲ, ಸುಮ್ಮನೆ ಕೂತ್ಕೊಂಡು ಧಾರಾವಾಹಿ ನೋಡೋದು, TV ನೋಡೋದು, ಇದನ್ನೇ ಮಾಡೋದು. ಈ ಧಾರ್ಮಿಕ ಶಿಕ್ಷಣ ಪಡೆದುಕೊಳ್ಳಲಿಕ್ಕೆ ನಮಗೆ ಸ್ವಲ್ಪ ಹಿಂಜರಿಕೆ. ಎಲ್ಲ ಗೊತ್ತುಂಟು, ನಾನು ಸರಿ ಇದ್ದೇನೆ, ನನಗೆ ಯಾವ ಶಿಕ್ಷಣ ಬೇಡ ಅಂತ ಹೇಳುವವರು ಒಂದು 40% ಜನ ಇದ್ದಾರಂತೆ. ದೊಡ್ಡ ಭಾಷಣಕಾರ ಹೇಳಿದರು ಎಲ್ಲವೂ ನಾನು ಸರಿ ಇದ್ದೇನೆ ಅಂತ. ನಿಜವಾಗಿಯೂ ನಾವು ಕಲ್ತದ್ದು ಏನಿಲ್ಲ. ನಾವು ಮುಖ್ಯವಾಗಿ ಒಬ್ಬ ವ್ಯಕ್ತಿ ಸರ್ವತೋಮುಖ ಬೆಳವಣಿಗೆ ಆಗಬೇಕು ಅಂತಂದರೆ ಒಂದು ಬೌದ್ಧಿಕ ಬೆಳವಣಿಗೆ ಬೇಕು, ಒಂದು ಒಳ್ಳೆಯ ಬೌದ್ಧಿಕ ಬೆಳವಣಿಗೆ. ಅಂದರೆ ನಿಮಗೆ ಗೊತ್ತುಂಟು, ಒಂದು ದೈಹಿಕವಾಗಿ ನಾನು ಸರಿ ಇರಬೇಕು. ನಾನು ಸರ್ವತೋಮುಖವಾಗಿ ಸರಿ ಇದ್ದೇನೆ ಅಂತ ಹೇಳಿದರೆ ದೈಹಿಕವಾಗಿ ಸರಿ ಇದ್ದರೆ ಮಾತ್ರ. ಮತ್ತೊಂದು ಬೌದ್ಧಿಕವಾಗಿ ಸರಿಯಾಗಿ ಅವ ಕರೆಕ್ಟಾಗಿರಬೇಕು, ಮತ್ತು ಮಾನಸಿಕ ಬೆಳವಣಿಗೆ ಪರ್ಫೆಕ್ಟ್ ಆಗಿರಬೇಕು. ಮತ್ತೊಂದು ಲಾಸ್ಟ್ ಕೊನೆಯದ್ದು ಆಧ್ಯಾತ್ಮಿಕ ಬೆಳವಣಿಗೆ. ಈ ಆಧ್ಯಾತ್ಮಿಕ ಬೆಳವಣಿಗೆ ಒಂದು ಕೊನೆಯದು ಯಾಕೆ ಅಂತಂದರೆ, ಇದು ಇಲ್ಲ ಅಂತಂದರೆ ಆ 3 ಇಲ್ಲ. ಆ 3 ಈ ಆಧ್ಯಾತ್ಮಿಕ ಬೆಳವಣಿಗೆ ಸರಿ ಇದ್ದರೆ ಮಾತ್ರ ನಾವು ಎಲ್ಲದರಲ್ಲಿ ಕೂಡ ಸಾಧನೆ ಮಾಡಲಿಕ್ಕೆ. ನೀವು ನೋಡಿ, 1 ನಿಮಿಷ ಏನಿಲ್ಲ, ಕಣ್ಣು ಮುಚ್ಚಿಗಳು ನಾವು ಪ್ರಾರ್ಥನೆ ಮಾಡ್ತೇವೆ. ಎಂಥ ಒಂದು ಅನುಭವ ಉಂಟು ನೋಡಿ. ಒಂದು ಅರ್ಧ ಗಂಟೆ ನೀವು ಅದೇ ರೀತಿಯಲ್ಲಿ ಒಂದು 20 ನಿಮಿಷ ಕುಳಿತುಕೊಂಡು ಏನೇ ಆಗಲಿ, ಒಂದು ಸುಮ್ಮನೆ ಕುಳಿತುಕೊಂಡ್ರು ಆಧ್ಯಾತ್ಮಿಕವಾಗಿ ನಮ್ಮ ದೇವರನ್ನು ಒಂದು ಪಠನ ಮಾಡುವಾಗ ಅದೊಂದು ವಿಶೇಷವಾದ ಒಂದು ಶಕ್ತಿ ಬರ್ತದೆ. ಅದು ಮಾಡಿದವರಿಗೆ ಮಾತ್ರ ಗೊತ್ತಿರ್ತದೆ. ಸುಮ್ಮನೆ ಕುಳಿತುಕೊಂಡು ಹೌದು ಅಂತ ಕೇಳುವವನಿಗೆ ಏನೂ ಗೊತ್ತಿರುವುದಿಲ್ಲ. 5 ಸತಿ ನಮಾಜ್ ಮಾಡಬೇಕು ಅಂತ ಹೇಳ್ತೇವೆ. 5 ಸತಿ ನಮಾಜ್ ಮಾಡುವವರು ಖಂಡಿತ ಅದರ ಪ್ರತಿಫಲ ಪಡೀತಾರೆ. ಅದಕ್ಕಾಗಿ ಆ ಸಮಯಕ್ಕೆ ಓಡಿಕೊಂಡು ಹೋಗುದು, ಆ ಸಮಯವನ್ನು ತಪ್ಪಿಯೂ ಎಂಥ ಕೆಲಸದಲ್ಲಿದ್ದರೂ ಕೂಡ ಪರ್ಫೆಕ್ಟ್ ಆಗಿ ಮಾಡ್ತಾರೆ. ಹಾಗಾಗಿ ಅದು ಕೇವಲ ಮುಸ್ಲಿಂ ಧರ್ಮ ಮಾತ್ರ ಅಲ್ಲ, ನಮ್ಮ ಹಿಂದೂಗಳ ಧರ್ಮದಲ್ಲಿ ಕೂಡ ಹಾಗೆ. ಯಾರು ಸರಿಯಾಗಿ ದೇವಸ್ಥಾನಕ್ಕೆ ಪರ್ಫೆಕ್ಟಾಗಿ ಸುಮ್ಮನೆ ಸೇಳೆ ಮಾಡಲಿಕ್ಕಲ್ಲ, ಅಲ್ಲಿ ಹೋಗಿ ದೇವರನ್ನು ನೋಡಲಿಕ್ಕೆ ಹೋಗಿ ದೇವಸ್ಥಾನದಲ್ಲಿ ಒಳ್ಳೆಯ ಪ್ರಾರ್ಥನೆ ಮಾಡಿ ಬರುವವ ಎಂದು ಸಮಯದಲ್ಲಿ ಈ ರೀತಿಯಲ್ಲಿ ಕೆಟ್ಟ ಕೆಲಸಗಳನ್ನು ಮಾಡಿ ಇಳಿಯುವುದಿಲ್ಲ. ಅದೇ ರೀತಿ ಚರ್ಚಲ್ಲಿ ಕೂಡ ನಮ್ಮ ಸಹೋದರರು ಕೂಡ ಸರಿಯಾಗಿ ಸಂಡೇ ಪ್ರಾರ್ಥನೆ ಮಾಡುವಂಥದ್ದು, ಈ ಧಾರ್ಮಿಕ ಶಿಕ್ಷಣವನ್ನು ಪಡೆದುಕೊಳ್ಳುವಂಥದ್ದು ಸರಿಯಾಗಿದ್ದರೆ ಅವ ಸಮಾಜದಲ್ಲಿ ವಿಘಟನೆ ಮಾಡಲಿಕ್ಕೆ ಎಲ್ಲಿಯೂ ಸಾಧ್ಯ ಇಲ್ಲ. ಆ ನೆಲೆಯಲ್ಲಿ ಇವತ್ತು ಇಂತಹ ಒಂದು ಆಧ್ಯಾತ್ಮಿಕ ಶಕ್ತಿಯನ್ನು
ಒಟ್ಟುಗೂಡಿಸುವಲ್ಲಿ. ಅದೆಷ್ಟೋ ವಿದ್ಯಾರ್ಥಿಗಳು ತುಂಬ ಮಂದಿ ಅವರಿಗೆ ಆಸೆ ಇರುತ್ತೆ, ಶಕ್ತಿ ಇದಿರ್ತದೆ, ಅವರಿಗೆ ಸರಿಯಾದ ವ್ಯವಸ್ಥೆಗಳು ಇರುವುದಿಲ್ಲ ಈ ಆಧ್ಯಾತ್ಮಿಕ ಶಿಕ್ಷಣ ಪಡೆಯುವಲ್ಲಿ. ಆ ನೆಲೆಯಲ್ಲಿ ಇವತ್ತು ಬೋರ್ಡ್ ಆಫ್ ಇಸ್ಲಾಮಿಕ್ ಎಜುಕೇಷನ್ ಕರ್ನಾಟಕ ಉಳ್ಳಾಳ ಸೆಂಟರ್ ಸುಮಾರು 200 ಘಟಕಗಳು ಉಂಟು. 200 ಪರೀಕ್ಷಾ ಕೇಂದ್ರಗಳು ಇದೆ ಅಂತ ಹೇಳಿದ್ರೆ ಲೆಕ್ಕ ಹಾಕಿ. 200 ಪರೀಕ್ಷಾ ಕೇಂದ್ರಗಳನ್ನು ಇಟ್ಟುಕೊಂಡು ಇವತ್ತು ನಿಜವಾಗಿ ಒಂದು ಶಕ್ತಿಯಾಗಿ ಎಲ್ಲರನ್ನು ಒಟ್ಟುಗೂಡಿಸಿ ಅವರಿಗೆ ಆಧ್ಯಾತ್ಮಿಕವಾಗಿ ಶಿಕ್ಷಣ ಪಡೆಯುವಲ್ಲಿ, ಅವರಿಗೆ ನಮ್ಮ ಧಾರ್ಮಿಕ ಶಿಕ್ಷಣವನ್ನು ಪಡೆಯುವಲ್ಲಿ ದೊಡ್ಡ ಕೆಲಸವನ್ನು ಮಾಡೋದು. ಅದು ಮಾತ್ರ ಅಲ್ಲದೆ ಇವತ್ತು ನಿಮಗೆ ಒಂದು ಒಳ್ಳೆಯ ಸರ್ಟಿಫಿಕೇಟ್ ಕೊಡ್ತಾರೆ. ಅದು ಯಾಕೆ ಅಂತ ಹೇಳಿದರೆ, ನಾನು ಪಡೆದುಕೊಂಡು ನಿಮಗೆ ಶಕ್ತಿ, ನಿಮ್ಮ ಸರ್ಟಿಫಿಕೇಟ್ ಪಡೆದುಕೊಂಡ್ಲೆ ನೀವು ಎಲ್ಲದರಲ್ಲಿ ಪರ್ಫೆಕ್ಟ್ ಅಂತ ಹೇಳುವುದಲ್ಲ. ಆ ಸರ್ಟಿಫಿಕೇಟ್ನ ಇಟ್ಟುಕೊಂಡ ಕೂಡಲೇ ಗ್ರೇಡ್ ಜಾಸ್ತಿ ಆಗುತ್ತೆ ನಿಮಗೆ. ಸಮಯದಲ್ಲಿ ಈಗಾಗಲೇ ನಮ್ಮ ಪ್ರತಿಮಾ ಹೆಬ್ಬಾರ್ ಅವರು, ನಿಮ್ಮ ಜವಾಬ್ದಾರಿ ಹೆಚ್ಚು, ನೀವು ಇನ್ನೂ 10 ಮಂದಿಗೆ ಪ್ರೋತ್ಸಾಹ ಮಾಡಬೇಕು. ನೀವು ಕೂಡ ಧಾರ್ಮಿಕ ಶಿಕ್ಷಣವನ್ನು ಪಡೆಯಬೇಕು. ಇನ್ನು ಕೂಡ ಒಂದು 10 ಮಂದಿ ಯಾರೆಲ್ಲ ಈ ಧಾರ್ಮಿಕ ಶಿಕ್ಷಣದಿಂದ ವಂಚಿತರಾಗಿದ್ದಾರೆ ಅವರಿಗೆ ಈ ವಿಚಾರವನ್ನು ತಿಳಿಯಪಡಿಸಿ ನೀವು ಕೂಡ ಈ ಸಂಸ್ಥೆಗೆ ಒಂದು 10 ಮಂದಿಯನ್ನು ಸೇರಿಸುವ ಕೆಲಸವನ್ನು ಮಾಡುವುದರೊಂದಿಗೆ ಈ ಧಾರ್ಮಿಕ ಶಿಕ್ಷಣ ಒಳ್ಳೆಯ ರೀತಿಯಲ್ಲಿ ಪಡೆದುಕೊಂಡು ನಾವು ನಮ್ಮ ಸಮಾಜವನ್ನು ಉಳಿಸುವ, ಬೆಳೆಸುವ, ಎಲ್ಲರೂ ಒಂದೇ ಒಂದು ದಾರಿಯಲ್ಲಿ ಒಗ್ಗಟ್ಟಲ್ಲಿ ಹೋಗುವಂಥ, ಸೌಹಾರ್ದಯುತವಾಗಿ ಹೋಗುವಂಥ ಒಂದು ದಾರಿಯನ್ನು ನಾವೆಲ್ಲರೂ ಸೇರಿಕೊಂಡು ಮಾಡಿಕೊಳ್ಳೋಣ ಅಂತ ಹೇಳ್ಕೊಳ್ತಾ, ಬಹಳ ಒಳ್ಳೆಯ ವೇದಿಕೆಯನ್ನು ನಮಗೆ ಒದಗಿಸಿಕೊಟ್ಟಿದ್ದೀರಿ ಈ ಸಂಘಟನೆ. ನಿಮಗೆಲ್ಲರಿಗೂ ಇವತ್ತು ಪದವಿಯನ್ನು ಪಡ್ಕೊಳ್ಳುವಂಥ ಎಲ್ಲ ಮಕ್ಕಳಿಗೆ, ಸಹೋದರ ಸಹೋದರಿ, ನಾನು ಹೇಳುವಂಥ ಕಿವಿಮಾತು ಏನಂತಂದರೆ, ಈಗಾಗಲೇ ಹೇಳಿದ ಹಾಗೆ ನೀವು ನಮ್ಮ ಸಮಾಜದಲ್ಲಿ ಒಂದು ಒಳ್ಳೆಯ ಬೆಳಕಾಗಿ ಮೂಡಿ ಬರಬೇಕು. ಬೆಳಕು ಯಾಕೆಂದರೆ ಅದೊಂದು ಶಕ್ತಿ. ಬೆಳಕು ಎನ್ನುವಂಥದ್ದೊಂದು ಶಕ್ತಿ. ಒಂದು ಬೆಳಕು ಹೇಗೆ ಇಲ್ಲ ಅಂತಾದರೆ ಕತ್ತಲೆ ಅಲ್ವಾ? ಬೆಳಕು ಏನಾಗ್ತದೆ, ಒಂದು 10 ಮಂದಿಗೆ ಉಪಕಾರ ಮಾಡುವಂಥ ಒಂದು ಬೆಳಕಾಗಿರಬೇಕು. ಅಂಥ ಬೆಳಕಾಗಿ ನೀವೆಲ್ಲರೂ ಈ ದಾರಿದೀಪ ಆಗಬೇಕು ನಮ್ಮ ಸಮಾಜಕ್ಕೆ ಅಂತ ಹೇಳ್ಕೊಳ್ತಾ ನಿಮಗೆಲ್ಲರಿಗೂ ವಿಶೇಷವಾಗಿ ಅಭಿನಂದನೆ ಸಲ್ಲಿಸುತ್ತಾ, 2 ಕಾರಣಗಳಿಗಾಗಿ ನನಗೆ ಒಂದು ರೀತಿಯ ಅಪರಾಧಿ ಪ್ರಜ್ಞೆ ಇಲ್ಲಿ ಮೂಡ್ತಾ ಇದೆ. ಒಂಥರ ಅಪರಾಧಿಯಾಗಿ, ಅತಿಥಿಯಾಗಿ ಬಂದು ನಿಂತಿಲ್ಲ, ಬಹುಶಃ ಒಂದು ಅಪರಾಧಿಯಾಗಿ ನಾನು ಬಂದು ನಿಂತಿದ್ದೇನೆ ಅಂತೇಳಿ ನನಗನ್ನಿಸ್ತಾ ಇದೆ. ಒಂದನೇ ಕಾರಣ, ನಾನು ಜಮಾತೆ ಇಸ್ಲಾಮಿ ಹಿಂದಿನ ಓರ್ವ ಹಿತೈಷಿ. ಅವರ ಹೆಚ್ಚಿನ ಕಾರ್ಯಚಟುವಟಿಕೆಗಳ ಪರಿಚಯವುಳ್ಳವನು, ಅವರ ಜೊತೆಗೆ ಒಡನಾಡುವವನು. ಆದರೆ ದ ಬೋರ್ಡ್ ಆಫ್ ಇಸ್ಲಾಮಿಕ್ ಎಜುಕೇಷನ್ ಎನ್ನುವ ಒಂದು ಸಂಸ್ಥೆ ಇದೆ. ಅದು 20 ವರ್ಷಗಳಿಂದ ಇಷ್ಟೊಂದು ಅಭೂತಪೂರ್ವವಾದ ಕಾರ್ಯಕ್ರಮಗಳನ್ನು ನಡೆಸ್ತಾ ಇದೆ. ಪ್ರಾಸ್ತಾವಿಕ ಭಾಷಣದಲ್ಲಿ ಅವರು ಹೇಳಿದರು 17,000 ಜನರು ಇದರಲ್ಲಿ ಪರೀಕ್ಷೆಗೆ ಕುಳಿತುಕೊಳ್ತಿದ್ದಾರೆ ಅಂತೇಳಿ. ಇದು ನನಗೂ ಗೊತ್ತಿಲ್ಲ ಹೇಗೆ ಎನ್ನುವುದು ಒಂದು ಕಾರಣ. ಆದರೆ ಇವರ ಕಚೇರಿಯ ವಿಳಾಸ ಇದೆ ಇದರಲ್ಲಿ, ಗ್ರೀನ್ ಸಿಟಿ 1st ಫ್ಲೋರ್. ನಾನೆಲ್ಲಿರೋದು ಅಂದರೆ ಗ್ರೀನ್ ಸಿಟಿಯ 2nd ಫ್ಲೋರ್. ಒಮ್ಮೊಮ್ಮೆ ಇಂತಹ ಅಪರಿಚಿತತೆಗಳು ನಡೆದು ಹೋಗುತ್ತದೆ. ನಾವು ನಮ್ಮನ್ನು ಪರಿಚಯಿಸಿಕೊಳ್ಳದೇ ಇದ್ದರೆ ಅಥವಾ ಇಂತಹ ಒಳ್ಳೆಯ ಕಾರ್ಯಕ್ರಮಗಳಲ್ಲಿ ನಾವು ಭಾಗವಹಿಸದೇ ಇದ್ದರೆ ನಮಗೆಷ್ಟು ನಷ್ಟವಾಗುತ್ತದೆ ಎನ್ನುವುದು ಇದರಿಂದ ಗೊತ್ತಾಗ್ತದೆ. ಐ ಶುಡ್ ಬಿ ವೆರಿ ಥ್ಯಾಂಕ್ಫುಲ್ ಟು ಮೈ ಫ್ರೆಂಡ್ ಮಿಸ್ಟರ್ ಮೊಹಮ್ಮದ್ ಅನ್ವರ್ ಕಲ್ಲಾಪು. ಯಾಕೆಂದರೆ ನನ್ನನ್ನು ಒತ್ತಾಯಪೂರ್ವಕವಾಗಿ ಇದಕ್ಕೆ ಆಹ್ವಾನಿಸಿದವರು ಅವರು. ಯಾಕೆಂದರೆ ಆವಾಗಲೇ ಪ್ರಾಸ್ತಾವಿಕ ಭಾಷಣದಲ್ಲಿ ಅವರು ಹೇಳಿದಾಗೆ ನಾನು ಭಾಷಣಕ್ಕಿಂತ ಹೆಚ್ಚಾಗಿ ಕಾರ್ಯಕ್ರಮ ನಿರೂಪಣೆಯನ್ನು ಇಷ್ಟಪಡುವವನು. ಸರ್ವಶಕ್ತನಾದ ಅಲ್ಲಾಹನಿಗೆ ಅನಂತ ಕೃತಜ್ಞತೆಗಳು. ಇಂತಹ ಒಳ್ಳೆಯ ಒಂದು ಬೋರ್ಡ್ ಆಫ್ ಇಸ್ಲಾಮಿಕ್ ಎಜುಕೇಷನ್ ಅಂತಹ ಒಂದು ಒಳ್ಳೆಯ ಸಂಸ್ಥೆಯ ಅತ್ಯುತ್ತಮವಾದ ಕಾರ್ಯಕ್ರಮದಲ್ಲಿ ಭಾಗವಹಿಸುವ ಅವಕಾಶ ನನಗೆ ಇವತ್ತು ದೊರೆತದ್ದು. ಅಪರಾಧಿ ಭಾವನೆ ಎರಡನೆಯ ಕಾರಣ ಇದೆ. ನಾನು ಹೇಳಿದೆ 2 ಕಾರಣಗಳಿಗಾಗಿ ನನಗೆ ಅಪರಾಧಿ ಭಾವನೆ ಬರ್ತಾ ಇದೆ ಅಂತೇಳಿ. ನನಗಿಂತ ಮೊದಲು ಇಲ್ಲಿ 4 ಜನ ಮಾತಾಡಿದ್ರು. ತ್ಯಾಗಂ ಹರೇಕಾಳರವರು ಮಾತಾಡಿದ್ರು, ಡಾಕ್ಟರ್ ಸಲೀಮಾ ಬಾನು, ಶ್ರೀಮತಿ ಪ್ರತಿಮಾ ಹೆಬ್ಬಾರ್, ಪ್ರಥಮದಲ್ಲಿ ಶ್ರೀಮತಿ ಫಾತಿಮಾ ಅಂಜುಮ್. ಇವರೆಲ್ಲ ಎಷ್ಟು ಹೊತ್ತು ಮಾತಾಡಿದ್ರು? ನನಗನ್ನಿಸ್ತದೆ ಒಂದು 2 ನಿಮಿಷ. ಮೇಡಮ್, ನೀವು ಮ್ಯಾಕ್ಸಿಮಮ್ 4 ಮಿನಿಟ್ಸ್ ಮಾತಾಡಿರ್ಬೋದು. ಇವರಂತೂ ಒಂದು 3 ನಿಮಿಷ ಮಾತಾಡಿದ್ದಾರೆ, ಇವರೊಂದು 2 ನಿಮಿಷ. ನಾನು ಮಾತಾಡ್ತೇನೆ 2 ನಿಮಿಷ, 3 ನಿಮಿಷ, 5 ನಿಮಿಷ. ನಮಗೆ ಭಾಷಣ ಹೀಟ್ ಆಗಲಿಕ್ಕೆ ಬೇಕಾಗ್ತದೆ. ನಮ್ಮ ಭಾಷಣ 1 ಗಂಟೆವರೆಗೂ ನಾವು ಮಾಡ್ತೇವೆ. ಆದರೆ ನಾನು ಈಗ ಕೂತು ಯೋಚನೆ ಮಾಡ್ತಿದ್ದೇನೆ, ನಮ್ಮ ತ್ಯಾಗಂ ಮತ್ತು ಪ್ರತಿಮಾ ಹೆಬ್ಬಾರ್ರವರು ಆ 3-4 ನಿಮಿಷದ ಭಾಷಣದಲ್ಲಿ ನೀವು ಯಾವ ಸಂದೇಶವನ್ನು ನೀಡಿದ್ದೀರಿ, ನನ್ನಂಥವನಿಗೆ 1 ಗಂಟೆ ಭಾಷಣ ಮಾಡಿದರೂ ಆ ಸಂದೇಶ ಕೊಡಲಿಕ್ಕೆ ಸಾಧ್ಯ ಇಲ್ಲ.
ಯಾಕೆ ಅದು ಸಾಧ್ಯ ಇಲ್ಲ ಅನ್ನುವ ಒಂದು ಪ್ರಶ್ನೆ ಯಾವಾಗಲೂ ನನ್ನನ್ನು ಕಾಡ್ತದೆ. ನೀವು ಹೇಳಿದ್ರಿ, ಈ ಮೇಡಮ್ ಒಂದು ಮಾತು ಹೇಳಿದ್ರಿ, ಸರ್ಟಿಫಿಕೇಟ್ಸ್ ಅನ್ನು ತೆಗೆದುಕೊಳ್ಳುವುದು ಸಾಧನೆ ಅಲ್ಲ, ಆ ಸರ್ಟಿಫಿಕೇಟ್ ತೆಗೆದುಕೊಂಡ ನಂತರ ಅದನ್ನೊಂದು ಪ್ರಶಂಸೆಯ ಬದಲಾಗಿ ಒಂದು ಜವಾಬ್ದಾರಿ ಎಂದು ಸ್ವೀಕರಿಸಿ ಸಮಾಜಕ್ಕೆ ಅದರ ಪ್ರತಿಫಲವನ್ನು ಹಿಂದೆ ಕೊಡುವುದುಂಟಲ್ಲ, ಅದು ಮುಖ್ಯ ಎನ್ನುವ ನಿಮ್ಮ ಮಾತು ಬಹಳ ಅರ್ಥಪೂರ್ಣವಾಗಿತ್ತು. ಹಾಗೆ ನಿಮ್ಮ ತ್ಯಾಗಂ ಹರೇಕಳರವರು ಸಹ ನೋಡಿ, ಅವರ ಎಷ್ಟು ವಿಶಾಲವಾದ ಆಲೋಚನೆಗಳುಳ್ಳವರಲ್ಲಿದೆ. ಅವರು ಎಷ್ಟು ಅಬ್ಸರ್ವ್ ಮಾಡಿದ್ದಾರೆ. ಒಬ್ಬ ಹುಡುಗ ಪ್ರತಿದಿನ 5 ವಕ್ತ ನಮಾಜಿಗೆ ಹೋಗ್ತಾನೆ, ಶುಕ್ರವಾರ ಜುಮಾಕ್ಕೆ ಹೋಗ್ತಾನೆ ಅಂತೇಳಿ, ಆದರೆ ಆ ಶಾಲೆಯಲ್ಲೂ ಸಹ ಆತ ಒಳ್ಳೆ ವಿದ್ಯಾರ್ಥಿಯಾಗಿ ಮುಂದೆ ಬರ್ತಾನೆ ಅನ್ನೋದನ್ನು ಅವರು ಅಬ್ಸರ್ವ್ ಮಾಡಿದ್ದಾರೆ ಮತ್ತು ಅದನ್ನು ಪ್ರಶಂಸಿಸ್ತಾರೆ. ಅಂದರೆ ಇದು ನಮಗೊಂದು ಆಶಾಕಿರಣ. ನಾವು ಒಮ್ಮೊಮ್ಮೆ ಈ ಸಮಾಜದಲ್ಲಿ ಆಗುವ ಕೆಡುಕುಗಳನ್ನೆಲ್ಲ ನೋಡಿ ನಿರಾಶರಾಗ್ತೇವೆ. ಸೊ ಇದ್ಯಾಕಪ್ಪ ಹೀಗಾಯ್ತು ಅಂತ. ನಿಮಗೆ ಗೊತ್ತಿದೆ ಅಮ್ಮ, ಈ ಕಾರ್ಯಕ್ರಮ ಎಷ್ಟನೇ ತಾರೀಕಿಗೆ ಫಿಕ್ಸ್ ಆಗಿತ್ತು? ಮೊದಲು 7th ಫಿಕ್ಸ್ ಆಗಿತ್ತು ಅಲ್ಲ ಮೇಡಮ್, ಹೇಳಿದ್ರು 7th. ಆಮೇಲೆ ಇದನ್ನು 14th ಪೋಸ್ಟ್ಪೋನ್ ಮಾಡಿದ್ರು. ಯಾಕೆ ಹೇಳಿ? ಮಧ್ಯದಲ್ಲಿ ಆದಂತಹ ದುರಂತಗಳು, ಕರ್ಫ್ಯೂ, ನೈಟ್ ಕರ್ಫ್ಯೂ, ಗಲಾಟೆ, ಕೊಲೆ, ಪ್ರತಿಭಟನೆಗಳು, ಅಶಾಂತಿ. 6 ಗಂಟೆ ಆಗುವಾಗ ನೋಡಬೇಕು ರೋಡೆಲ್ಲ ಬ್ಲಾಕು, ಮನೆಗೆ ಹೋಗುವವರು. ಇದು ನೋಡುವಾಗ ಬಹಳ ಬೇಸರ ಆಗ್ತದೆ. ಅಂಗಡಿ ವ್ಯಾಪಾರ ಮಾಡುವವನು ಅವನಿಗೆ ವ್ಯಾಪಾರ ಬರೋದು 5 ಗಂಟೆ 6 ಗಂಟೆಯ ನಂತರ. 1 ವಾರ ಅವನು ಅಂಗಡಿ ಬಾಗಿಲಾಕಿ ಹೋಗಬೇಕು. ಯಾರು ಮಾಡಿದ ತಪ್ಪಿಗೆ ಯಾರು ಈ ಶಿಕ್ಷೆಯನ್ನು ಅನುಭವಿಸುವುದು? ಯಾರು ಮಾಡಿದ ತಪ್ಪು? ತ್ಯಾಗಂ ಮಾಡಿದ್ರ? ಮೇಡಮ್ ಮಾಡಿದ್ರ? ನಾನು ಮಾಡದ್ನ? ಯಾರೋ ಎಲ್ಲೋ ಮಾಡಿದ ತಪ್ಪಿಗೆ ಶಿಕ್ಷೆ ಯಾರು ಅನುಭವಿಸಿದ್ದು? ನಾವು ಜನಸಾಮಾನ್ಯರು. ಇಂಥ ಘಟನೆಗಳೆಲ್ಲ ಆಗುವಾಗ ನಿರಾಸೆ ಆಗ್ತದೆ, ಭಯವಾಗ್ತದೆ, ಕೋಪ ಬರ್ತದೆ. ಆದರೆ ತ್ಯಾಗಂನಂಥವರು, ಮೇಡಮ್ ಪ್ರತಿಮಾ ಹೆಬ್ಬಂತರು ಮಾತಾಡುವಾಗ ಆತಂಕಗಳೆಲ್ಲ ದೂರವಾಗಿಲ್ಲ. ನಾವು ಎಣಿಸಿದ ಹಾಗೆ ನಮ್ಮ ಸಮಾಜ ಇಲ್ಲ, ಇದು ಬಹಳ ಸುಂದರವಾಗಿದೆ ಎನ್ನುವುದು ನಮಗೆ ಅರ್ಥ ಆಗ್ತದೆ. ಅದಕ್ಕೆ ನಾನು ಹೇಳಿದೆ, ಅವರು 5 ನಿಮಿಷದಲ್ಲಿ ಆಡಿದ್ದನ್ನು ನಾನು 1 ಗಂಟೆ ಆಡಿಯೂ ಪ್ರಯೋಜನ ಇಲ್ಲ. ಯಾಕಂದರೆ ಈ ಜಗತ್ತಿನಲ್ಲಿ ಅತ್ಯಂತ ಸುಲಭದ ಒಂದು ಕೆಲಸ ಅಂದರೆ ಯಾವುದು ಗೊತ್ತಾ? ಮಾತಾಡೋದು. ಅದಕ್ಕಿಂತ ಸುಲಭದ ಕೆಲಸ ಬೇರೆ ಯಾವುದೂ ಇಲ್ಲ. ಬೇಕಾದಷ್ಟು ಮಾತಾಡೋದು, ಮನೆಗೆ ಹೋಗಿ ನಿದ್ರೆ ಮಾಡೋದು. ಒಂದು ಸಣ್ಣ ಮಗು ಮಾತನ್ನು ಕಲಿಯಬೇಕಾದರೆ, ಮಾತಾಡಲು ಪ್ರಾರಂಭಿಸಬೇಕಾದರೆ ಎಷ್ಟು ಏಜ್ ಆಗಬೇಕು ಡಾಕ್ಟರ್? ಒಂದು ಕಿಡಾವು ಮುಂಡಾನ್ ಪಲಕವ್ರಿಗೆ ಎತ್ತರ ಏಜ್ 2 years ಆರ್ 3 years, 2 ಅಥವಾ 3 ವರ್ಷದಲ್ಲಿ ಒಂದು ಮಗು ಮಾತಾಡಲಿಕ್ಕೆ ಪ್ರಾರಂಭವಾಗ್ತದೆ. ಮತ್ತೆ ಬದುಕಿನುದ್ದಕ್ಕೂ ಮಾತಾಡ್ತಾನೆ ಇರ್ತದೆ. ಸೊ ಮಾತನ್ನು ಕಲಿಯಲು 2 ಅಥವಾ 3 ವರ್ಷ ಸಾಕು. ಆದರೆ ಏನನ್ನು ಮಾತಾಡಬಾರದು ಎಂದು ಕಲಿಯಲು ನಾವು ಬದುಕಿದ್ದಷ್ಟೂ ದಿನ ನಮಗೆ ಸಾಧ್ಯ ಇಲ್ಲ. ಮಾತಾಡುವುದು ಬಹಳ ಸುಲಭ, ಆದರೆ ಏನು ಮಾತಾಡಬಾರದು ಎಂಬುದನ್ನು ಕಲೀಲಿಕ್ಕೆ ನಮಗೆ ಬಹಳ ಕಷ್ಟ ಆಗುತ್ತದೆ. ಬದುಕಿನಲ್ಲಿ ನಾವು ಅತ್ಯಂತ ಸಂತೋಷದ ಕ್ಷಣಗಳನ್ನು ಸಹ ಅನುಭವಿಸ್ತೇವೆ. ನಿಮಗೆ ಗೊತ್ತಿದೆ, ನಾವು 75 ವರ್ಷ ಆಯಿತು ನಮಗೆ ಸ್ವಾತಂತ್ರ್ಯ ಬಂದು. ಸ್ವಾತಂತ್ರ್ಯ ಸ್ವರ್ಣ ಮಹೋತ್ಸವವನ್ನು ನಾವೆಲ್ಲ ಆಚರಿಸ್ತಿದ್ದೇವೆ. ಈ ಸಂದರ್ಭದಲ್ಲಿ ನಿಮಗೆಲ್ಲರಿಗೂ ಆ ಸ್ವಾತಂತ್ರ್ಯ ಸಂಭ್ರಮದ ತುಂಬ ಹೃದಯ ಶುಭಾಶಯಗಳನ್ನು ಸಹ ನಾನು ಸಲ್ಲಿಸಲು ಬಯಸ್ತೇನೆ. ಇವತ್ತು ಬೆಳಗ್ಗೆ ನಾನು ಮೊಬೈಲ್ ತೆಗೆದು ಹೀಗೆ ವಾಟ್ಸಪ್ ಓಪನ್ ಮಾಡಿ ನೋಡುವಾಗ 2 ಪ್ರಮುಖ ಸುದ್ದಿಗಳು ನನ್ನ ಕಣ್ಣಿಗೆ ಬಿತ್ತು. ಒಂದನೆಯದು, ಒಂದು ಶಾಲೆಯಲ್ಲಿ ಒಂದು ದಲಿತ ಮಗು ನೀರಿನ ತೊಟ್ಟಿಯನ್ನು ಮುಟ್ಟಿದ್ದಕ್ಕೆ, ಯೋಚಿಸಬೇಕು, ಒಂದು ಶಾಲೆಯಲ್ಲಿ ಒಂದು ದಲಿತ ಮಗು ನೀರಿನ ತೊಟ್ಟಿಯನ್ನು ಮುಟ್ಟಿದ್ದಕ್ಕೆ ಆ ಶಾಲೆಯ ಮುಖ್ಯೋಪಾಧ್ಯಾಯರು ಮತ್ತು ಕೆಲವು ಜನರು ಸೇರಿ ಆ ಮಗುವಿಗೆ ಹೊಡೆದರು ಮತ್ತು ಆ ಮಗು ಜೀವವನ್ನು ತೆತ್ತಿತ್ತು. ದಿಸ್ ದ ನ್ಯೂಸ್. ನಾನು ಇವತ್ತು ಬೆಳಗ್ಗೆ ಓದಿದ್ದು. ಆ ಶಾಲೆಯ ಹೆಸರು, ಅದರ ಸಣ್ಣ ವಿಡಿಯೋ ಕ್ಲಿಪ್ಪಿಂಗು ಸಹ ಹಾಕಿದ್ದಾರೆ. ಇನ್ನೊಂದು ನ್ಯೂಸ್,
ಅದರದ್ದು ಸಹ ವಿಡಿಯೋ ಕ್ಲಿಪ್ಪಿಂಗು ಮೊಬೈಲ್ನಲ್ಲಿದೆ. 9 ವರ್ಷದ ಹುಡುಗ ಒಂದು ಗಲ್ಲಿಯಲ್ಲಿ ಹೋಗಿ ಅಲ್ಲಿ ನಿಲ್ಲಿಸಿದ ಒಂದು ಸೈಕಲನ್ನು ಮುಟ್ಟಿ ನೋಡ್ತಿದ್ದ. ಅಲ್ಲಿ ಹೋಗುವ ಒಬ್ಬನಿಗೆ ಈ ಹುಡುಗ ಈ ಸೈಕಲನ್ನು ಕದಿಲಿಕ್ಕೆ ಬಂದಿದ್ದಾನೆ ಅಂತೇಳಿ ಅನುಮಾನ ಆಯಿತು. 9 ವರ್ಷದ ಬಡ ಹುಡುಗ. ಆಗ ಅಲ್ಲಿ ಸೇರಿದ ಸಾರ್ವಜನಿಕರು ಮತ್ತು ಮುಫ್ತಿಯಲ್ಲಿದ್ದಂತಹ ಓರ್ವ ಪೊಲೀಸ್ ಅಧಿಕಾರಿ ಸಹಿತ ಆ ಮಗುವಿಗೆ ಹೊಡೆಯುವ ದೃಶ್ಯ ನೋಡಿದಾಗ ನಮ್ಮ ಕಣ್ಣುಗಳಲ್ಲಿ ನೀರು ಬಂತು. ಸ್ವಾತಂತ್ರ್ಯದ 75ನೇ ವರ್ಷದ ಸಂಭ್ರಮವನ್ನು ನಾವು ಆಚರಿಸುತ್ತಿದ್ದೇವೆ ಒಂದಾದರೆ, ಮತ್ತೊಂದು ಕಡೆ ಇಂತಹ ಹೃದಯ ಕಲಕುವ ಘಟನೆಗಳೂ ಸಹ ನಡೀತಾ ಇರುತ್ತದೆ. ಆದರೂ ನಾವು ಇದಕ್ಕಾಗಿ ನಿರಾಶರಾಗಬೇಕಾಗಿಲ್ಲ. ಏಕೆಂದರೆ ಇವೆಲ್ಲದರ ಮಧ್ಯೆ ಬಹಳಷ್ಟು ಒಳ್ಳೆಯ ಕೆಲಸಗಳನ್ನು ಮಾಡುವ ಸಂಘಟನೆಗಳಿದೆ, ಜನರಿದ್ದಾರೆ, ಪ್ರೀತಿ ವಿಶ್ವಾಸದ ವಾತಾವರಣವನ್ನು ಸೃಷ್ಟಿಸುವವರಿದ್ದಾರೆ. ಆ ಕಿಡಾವಡ ತೆಲ್ಲು ಬರ್ತ ಗುಂಪ ಹೆಂಗು ಅಮ್ಮ ಇದು ನಮಗೆ ಬಹಳಷ್ಟು ನಮಗೆ ಕಾಣ್ತದೆ. ಒಂದು ಸಣ್ಣ 2 ಘಟನೆಗಳನ್ನು, ಇದು ಕಪೋಲ ಕಲ್ಪಿತ ಅಥವಾ ಕಟ್ಟುಕತೆ ಅಂತ ಹೇಳ್ತಾರಲ್ಲ, ಅದಾಗಿರ್ಬೋದು, ನಿಮ್ಮ ಮುಂದೆ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಒಂದು ಕಾಡಿಗೆ ಬೆಂಕಿ ಬೀಳ್ತದೆ. ಕಾಡ್ಗಿಚ್ಚು, ಅದರಲ್ಲಿರುವ ಪ್ರಾಣಿಗಳು ಸಾಯ್ತಾ ಇದ್ದಾವೆ, ಸಾಧ್ಯ ಇರುವುದೆಲ್ಲ ಹೊರಗಡೆ ಓಡಿ ಬರ್ತಾ ಇದ್ದಾರೆ, ಜನ ನೋಡ್ತಿದ್ದಾರೆ. ಕಾಡಿಗೆ ಬೆಂಕಿ ಬಿದ್ದರೆ, ಕಾಡ್ಗಿಚ್ಚು ಪ್ರಾರಂಭವಾದರೆ ಅಲ್ಲಿ ಉಳಿದವರೆಲ್ಲ ನಿಸ್ಸಹಾಯಕರಾಗ್ತಾರೆ. ಆ ಸಂದರ್ಭದಲ್ಲಿ ಒಂದು ಗುಬ್ಬಚ್ಚಿ ಈಗ ಬಹಳ ಕಡಿಮೆ ಆಗಿದೆ, ಒಂದು ಸಣ್ಣ ಹಕ್ಕಿ ಗುಬ್ಬಚ್ಚಿ ಅಲ್ಲೇ ಇರುವಂತಹ ಒಂದು ಕೆರೆಯಲ್ಲಿ ಮುಳುಗಿ ಹಾರಿ ಬಂದು ಆ ಬೆಂಕಿಯ ಮೇಲೆ ಹೋಗಿ ತನ್ನ ರೆಕ್ಕೆಗಳನ್ನು ಕೊಡುತ್ತದೆ. ಹನಿ ನೀರುಗಳಲ್ಲಿ ಬೀಳ್ತದೆ. ಅದು ಪುನಃ ಬಂದು ಆ ನದಿಯಲ್ಲಿ ಮುಳುಗುತ್ತದೆ, ಪುನಃ ಹೋಗಿ ರೆಕ್ಕೆಯನ್ನು ಅಲ್ಲಿ ಬಡಿತದೆ. ಸಣ್ಣ ಹಕ್ಕಿ. ಇದನ್ನೆಲ್ಲ ನೋಡ್ತಿರುವವರು, ನೀನೇನು ಮಾಡ್ತಿದ್ದೀಯಾ ಗುಬ್ಬಚ್ಚಿ ಕೇಳಿದ್ರಂತೆ. ಅಯ್ಯೋ ನೋಡಿ, ಕಾಡಿಗೆ ಬೆಂಕಿ ಬಿದ್ದಿದೆ, ನಾನು ಅದನ್ನು ನಂದಿಸಲು ಪ್ರಯತ್ನಿಸುತ್ತಿದ್ದೇನೆ. ಕಾಡಿಗೆ ಬೆಂಕಿ ಬಿದ್ದಿದೆ, ಒಂದು ಗುಬ್ಬಚ್ಚಿ, ಸಣ್ಣ ಗುಬ್ಬಚ್ಚಿ ರೆಕ್ಕೆಯಲ್ಲಿ ಹನಿ ನೀರನ್ನು ತಂದಾಕ್ತಾ ಇದೆ. ಆವಾಗೆಲ್ಲ ಕೇಳಿದ್ರು, ನಿನಗೇನು ಹುಚ್ಚ? ಇಷ್ಟು ದೊಡ್ಡ ಬೆಂಕಿ ಬಿದ್ದಿರುವಾಗ ನೀನು ಈ ರೆಕ್ಕೆಯಲ್ಲಿ ಹಾರಿಸುವ ಸಣ್ಣ ಹನಿ ನೀರು ಆ ಬೆಂಕಿಯನ್ನು ನಂದಿಸಲು ಸಾಧ್ಯವಿಲ್ವಲ್ಲ ಅಂತೇಳಿ ಆ ಗುಬ್ಬಚ್ಚಿ ಹೇಳ್ತದೆ. ಹೌದು, ನನಗೂ ಗೊತ್ತಿದೆ, ನಾನು ಹಾರಿಸುವ ಈ ಹನಿ ನೀರಿನಿಂದ ಈ ಕಾಡ್ಗಿಚ್ಚು ಕೊನೆಗೊಳ್ಳಲು ಸಾಧ್ಯ ಇಲ್ಲ, ನನಗೂ ಗೊತ್ತಿದೆ. ಆದರೆ ನಾಳೆ ನನ್ನೊಂದಿಗೆ ಯಾರಾದರೂ ಕೇಳಿದರೆ, ಅಲ್ಲಿ ಬೆಂಕಿ ಬಿದ್ದಿತ್ತು, ನೀನು ನೋಡುತ್ತಾ ನಿಂತಿಯಲ್ಲ, ಏನು ಮಾಡಲಿಲ್ಲ ಅಂತ ಕೇಳಿದರೆ, ನಾನು ಆತ್ಮಸಂತೋಷದಿಂದ ಹೇಳುತ್ತಿದ್ದೇನೆ, ನನ್ನ ಕೈಲಾದ ಪ್ರಯತ್ನ ನಾನು ಮಾಡಿದ್ದೇನೆ. ಆ ಬೆಂಕಿಯನ್ನು ನಂದಿಸಲು ನನ್ನ ಕೈಲಾದ ಪ್ರಯತ್ನ ನಾನು ಮಾಡಿದ್ದೇನೆ. ನಾಳೆ ಅಲ್ಲಾಹನ ಎದುರು ಸಹ ನಮಗೆ ಹೇಳಲಿಕ್ಕಿರುವುದು ಇದೆ. ಕಾಡಿಗಲ್ಲ, ನಾಡಿಗೆ ಬೆಂಕಿ ಬಿದ್ದಿತ್ತು, ನೀನೇನು ಮಾಡಿದೆ? ಇಲ್ಲ, ನಾನೇನು ಮಾಡಲಿಕ್ಕೆ ಆಗಲಿಲ್ಲ, ನಾನು ನನ್ನ ಕೈ ಕಟ್ಟಿ ಕುಳಿತಿದ್ದೆ, ಐ ಆಮ್ ಹೆಲ್ಪ್ಲೆಸ್ ಹೇಳಲಿಕ್ಕೆ ಆಗ್ತದಾ? ಇಲ್ಲ. ಓರ್ವ ಸಣ್ಣ ವ್ಯಕ್ತಿಯಾಗಿ ನಿಮ್ಮ ಕೈಲಾದದ್ದನ್ನು ಮಾಡಬಹುದು, ಒಂದು ಒಳ್ಳೆಯ ಮಾತುಗಳನ್ನು ಆಡುವುದರ ಮೂಲಕ. ಈಗ ಹೇಗೆ ಈ ಸಮಾರಂಭಕ್ಕೆ ಬಂದು ತ್ಯಾಗಂ ಮತ್ತು ಪ್ರತಿಮಾ ಹೆಬ್ಬಾರ್ರವರು ಈ ಸಮಾರಂಭಕ್ಕೆ ಬಂದು ಒಳ್ಳೆಯ 4 ಮಾತುಗಳನ್ನು ಆಡುವುದರ ಮೂಲಕ ಈ ಒಂದು ಸಭೆಯಲ್ಲಿ ಸೌಹಾರ್ದತೆಯ ಬೀಜವನ್ನು ಬಿತ್ತಿದ್ದಾರೆ. ಅದು ಒಂದು ಸಣ್ಣ ಪ್ರಯತ್ನ. ಹಾಗೆ ನಮ್ಮ ಕೈಯಲ್ಲಿ ಸಾಧ್ಯವಾಗುವಂತಹ ಎಲ್ಲ ಪ್ರಯತ್ನಗಳನ್ನು ಮಾಡುವ ಅವಕಾಶ ನಮಗಿದೆ. ಅದರ ಫಲಿತಾಂಶದ ಬಗ್ಗೆ ನಾವು ಚಿಂತಿಸಬೇಕಾಗಿಲ್ಲ. ಬಟ್ ಐ ಹ್ಯಾವ್ ಡನ್ ಸಮಥಿಂಗ್. ನನಗೆ ಸಾಧ್ಯ ಇರುವುದನ್ನು ನಾನು ಮಾಡಿದ್ದೇನೆ, ಅದಕ್ಕಿಂತ ಹೆಚ್ಚು ಮಾಡಲಿಕ್ಕೆ ನನಗೆ ಸಾಧ್ಯ ಇಲ್ಲ. ಹಾಗೆ ಆ ಗುಬ್ಬಚ್ಚಿಯ ಕಥೆಯ ಜೊತೆಗೆ ನನಗೆ ಈ ಬೋರ್ಡ್ ಆಫ್ ಇಸ್ಲಾಮಿಕ್ ಎಜುಕೇಷನ್ ಅವರು ನೋಡಿ, ಜಗತ್ತಿನಲ್ಲಿ ಏನೆಲ್ಲ ಆಗ್ತಾ ಇದೆ, ಆದರೆ ಒಂದು ನೈತಿಕತೆಯ ತಳಹದಿಯ ಶಿಕ್ಷಣವನ್ನು ಸ್ಥಾಪಿಸಲು ಈ ಒಂದು ಬೋರ್ಡ್ ಆಫ್ ಇಸ್ಲಾಮಿಕ್ ಎಜುಕೇಷನ್ ಅವರು ಏನು ಸೇವೆ ಸಲ್ಲಿಸಿದ್ದಾರೆ, ಅದು ಒಂದು ಸಣ್ಣ ಸೇವೆಯಾಗಿದ್ದರೂ ಸಹ ನಾಳೆ ಅಲ್ಲಾಹನ ಮುಂದೆ ಅವರು ನಾನು ಇಷ್ಟು ಕೆಲಸ ಮಾಡಿದ್ದೇನೆ ಎಂದು ಧೈರ್ಯವಾಗಿ ಹೆಮ್ಮೆಯಿಂದ ಹೇಳಿಕೊಳ್ಳುವ ಅವಕಾಶ ಅವರಿಗೆ ದೊರಕಿದೆ. ಇನ್ನು 2ನೆಯ ಒಂದು ಸಣ್ಣ ಘಟನೆ, ನಾನು ಜಾಸ್ತಿ ಮಾತಾಡಿದ್ನ ಅಂತೇಳಿ ಇಲ್ಲಲ್ಲ, ಮುಗಿಸಿಬಿಡ್ಲ. 2ನೇ ಸಣ್ಣ ಘಟನೆ, ಒಂದು ಮನೆ ಕಟ್ಟಿದ್ದಾನೆ ಒಬ್ಬ, ಅವನಿಗೆ 4 ಮಕ್ಕಳಿದ್ದಾರೆ.
ಆ 4 ಮಕ್ಕಳು ಒಬ್ಬರಿಗೊಬ್ಬರು ಕಂಡ್ರೆ ಆಗುವುದಿಲ್ಲ, ಬ್ರದರ್ಸ್, ಆದರೆ ಒಬ್ಬರನ್ನೊಬ್ಬರು ಕಂಡ್ರೆ ಆಗುವುದಿಲ್ಲ. ಸೊ ಅವರ ಮನೆಯಲ್ಲಿ ನೀರಿನ ಅಭಾವವಿತ್ತು. ಆಗ ನೀರು ನೋಡುವವರು, ಬಾವಿ ತೋಡುವಾಗ ನೀರು ನೋಡುವವರು ಅಂತೇಳಿ ಇರ್ತಾರೆ. ಹಾಗೆ ಒಬ್ಬರನ್ನು ಕರ್ಕೊಂಬಂದು ನೀರು ನೋಡಿ ಅಂತ ಹೇಳಿದ್ರೆ, ನಮ್ಮಲ್ಲಿ ಎಲ್ಲಿ ಬಾವಿ ತೋಡಿದರೆ ನೀರು ಸಿಗ್ತದೆ ಅಂತ. ಅವರು ಈ ಇಡೀ ಜಾಗ ನೋಡಿ ಹೇಳಿದ್ರಂತೆ, ಇದು ಬಹಳ ಒಳ್ಳೆಯ ಜಾಗ ನಿಮ್ಮದು, ಇಲ್ಲಿ ಎಲ್ಲಿ ಬಾವಿ ತೋಡಿದರೂ ನೀರು ಸಿಗ್ತದೆ. ಆದರೆ ಎಷ್ಟು ತೋಡಬೇಕು ಅಂದರೆ 40 ಫೀಟು ತೋಡಬೇಕು. ಎಷ್ಟು? ಮಿನಿಮಮ್ 40 ಫೀಟ್ ನೀವು ಇಲ್ಲಿ ತೋಡಿದರೆ ನೀರು ಸಿಗ್ತದೆ ಅಂತೇಳಿ. ಆವಾಗ ಇವರು ಈ ಮಕ್ಕಳನ್ನು ಕರೆದು ಹೇಳಿದ್ರಂತೆ, ನೋಡು ಒಳ್ಳೆಯ ಜಾಗ, ಎಲ್ಲಿ ತೋಡಿದ್ರೂ ಸಿಗ್ತದಂತೆ, 40 ಫೀಟ್ ತೋಡಿದ್ರೆ ಸಾಕು ಅಂತ. ಈಗ ಮಕ್ಕಳು ಯೋಚನೆ ಮಾಡಿ 40 ಫೀಟ್ ತೋಡಿದರೆ ನೀರು ಸಿಗ್ತದಲ್ಲ ಅಂತೇಳಿ ಮಾರನೇ ದಿನ 4 ಜನ 4 ಪಿಕ್ಕಾಸು ಸಬ್ಬಲೆಲ್ಲ ತಗೊಂಡು ತೋಡಲಿಕ್ಕೆ ಶುರು ಮಾಡಿದ್ರು. 4 ಜನ ತೋಡಿದರು, 4 ಬಾವಿ 10 ಫೀಟ್. ಇವನು 10 ಫೀಟ್, ಅವನು 10 ಫೀಟ್, ಅವನು 10 ಫೀಟ್, ಅವನು ಫೀಟ್. ಟೋಟಲ್ ಎಷ್ಟಾಯಿತು? 40 ಫೀಟ್. ನೀರೇನು ಸಿಗಲಿಲ್ಲ, ನೀರು ಸಿಗಲಿಲ್ಲ. ಇವರು 4 ಕಡೆಯಲ್ಲಿ 10 ಫೀಟು ತೋಡಿದ್ದಾರೆ. 40 ಫೀಟು ಲೆಕ್ಕ ಮಾಡಿದರೆ 40 ಫೀಟು, ಆದರೆ ಆಳಕ್ಕೆ ಹೋದದ್ದು 10 ಫೀಟು. ಸೊ ಅದರ ಬದಲು ಈ 4 ಜನ ಒಟ್ಟಿಗೆ ಸೇರಿ ಒಂದೇ ಕಡೆ 40 ಫೀಟು ತೋಡಿದ್ದರೆ ಇವರಿಗೆ ನೀರು ಸಿಗುತ್ತಿತ್ತು. ಅದೇ ರೀತಿ ನಾವು ಒಂದು ಒಳ್ಳೆಯ ಕಾರ್ಯವನ್ನು ಮಾಡುವುದಾದರೆ ನಾನೊಂದಿಷ್ಟು, ಅವನೊಂದಿಷ್ಟು, ಇಲ್ಲೊಂದಿಷ್ಟು ಮಾಡುವ ಬದಲು ನಾವು ಸಂಘಟಿತರಾಗಿ ಒಂದು ಒಳ್ಳೆಯ ಕಾರ್ಯವನ್ನು ಮಾಡಿದರೆ ಅದರ ಎಲ್ಲ ಪ್ರತಿಫಲ ನಮಗೆ ಮತ್ತು ನಮ್ಮ ಸಮುದಾಯಕ್ಕೆ ಸಿಗ್ತದೆ. ಇಲ್ಲಿ ಉದ್ದೇಶಪೂರ್ವಕವಾಗಿ ನಾನು ಏಕೆ ಹೇಳಿದ್ದೇನೆಂದರೆ, ಇದು ಬೋರ್ಡ್ ಆಫ್ ಇಸ್ಲಾಮಿಕ್ ಎಜುಕೇಷನ್ನವರು ಜಮಾಅತೆ ಇಸ್ಲಾಮಿ ಹಿಂದಿನ ಒಂದು ಸಂಘಟನೆಯೊಂದಿಗೆ ಇರುವಂತಹ ಒಂದು ಘಟಕ. ಜಮಾಅತೆ ಇಸ್ಲಾಮಿ ಹಿಂದ್ ಇವತ್ತು ಒಳ್ಳೆಯ ಕೆಲಸಗಳನ್ನು ಸಮುದಾಯದಲ್ಲಿ ಸಂಘಟಿತರಾಗಿ ಮಾಡ್ತಾ ಇದ್ದಾರೆ. ಅವರಷ್ಟಕ್ಕೆ ಅವರು, ಇವರಷ್ಟಕ್ಕೆ ಅವರಲ್ಲ, ಎಲ್ಲರೂ ಸಂಘಟಿತರಾಗಿ ಮಾಡುತ್ತಿರುವುದರಿಂದ ಒಂದು ಒಳ್ಳೆಯ ಸಮಾಜ, ಸಮುದಾಯವನ್ನು ನಿರ್ಮಿಸಲಿಕ್ಕೆ ಸಾಧ್ಯ ಆಗಿದೆ. ಈ ಒಂದು ಒಳ್ಳೆಯ ಕಾರ್ಯ ದೇವರು ಸ್ವೀಕರಿಸಲಿ. ಈ ಒಂದು ಸಂಘಟನೆಯ ಅಭಿವೃದ್ಧಿಗಾಗಿ, ಅದರ ಯಶಸ್ಸಿಗಾಗಿ ದುಡಿಯುತ್ತಿರುವ ಎಲ್ಲರಿಗೂ ಸರ್ವಶಕ್ತನಾದ ಅಲ್ಲಾಹನು ಆಯುರಾರೋಗ್ಯ ಭಾಗ್ಯವನ್ನು ಕರುಣಿಸಲಿ ಎಂದು ಪ್ರಾರ್ಥಿಸುತ್ತಾ ನನ್ನ ಮಾತುಗಳನ್ನು ಮುಗಿಸುತ್ತೇನೆ. ವಾಖಿರು ದವಾನ ಅನಿಲ್ ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್. ಧನ್ಯವಾದಗಳು. ಈಗ ಬೋರ್ಡ್ ಆಫ್ ಇಸ್ಲಾಮಿಕ್ ಎಜುಕೇಷನ್ ಇದರಲ್ಲಿ ಡಿಸ್ಟಿಂಕ್ಷನ್ನಲ್ಲಿ ಪಾಸಾದಂತಹ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಮತ್ತು ಪ್ರಮಾಣ ವಿತರಣೆ ನಡೆಯಲಿದೆ. ಡಿಸ್ಟಿಂಕ್ಷನ್ನಲ್ಲಿ ಪಾಸಾಗುತ್ತವರವರಿಗೆ ಇಲ್ಲಿ ಪ್ರಶಸ್ತಿಯನ್ನು ನೀಡಲಾಗುತ್ತಿದೆ. ಫಸ್ಟ್ ಇಯರ್ ಕೋರ್ಸ್ನಲ್ಲಿ ಝೀನತ್ ಶೇಖ್ ಶುಕೂರ್ ಸ್ವೀಕರಿಸಬೇಕು. ಇವರಿಗೆ ತ್ಯಾಗಂ ಹರೇಕಳ ಅವರು ಪ್ರಶಸ್ತಿಯನ್ನು ನೀಡ. ಎರಡನೇದಾಗಿ ಆಯಿಷಾ ರಶೀಕಾ ಡಿಸ್ಟಿಂಕ್ಷನ್, ಫಸ್ಟ್ ಇಯರ್ ಕೋರ್ಸ್ನಲ್ಲಿ ಡಿಸ್ಟಿಂಕ್ಷನ್ ಇದ್ದಾರಾ? ರುಹೈಬಾ SH ಡಾಟರ್ ಆಫ್ ಹಸೈನಾರ್. ಅವರಿಲ್ಲ ಈ ಕಡೆ. ಯಾರಾದರೂ ಅವರ ಸಂಬಂಧಿಕರು ಮನೆಯವರಿದ್ದರೆ ಅದನ್ನು ಸ್ವೀಕರಿಸಬಹುದು. ಅವರ ಬದಲಿಯಾಗಿ ಯಾರು ಸ್ವೀಕರಿಸಿದ್ದರೆ ಸ್ವೀಕರಿಸಬಹುದು. ಈಗ ರುಹೈಬಾ SH ಡಾಟರ್ ಆಫ್ ಹಸೈನಾರ್ ಇದ್ದಾರಾ? ರುಹೈಬಾ SH ಡಾಟರ್ ಆಫ್ ಹಸೈನಾರ್. ಹಬೀಬಾ ಮಾಸೂಮ್ ಡಾಟರ್ ಆಫ್ ಯು ಅಬ್ದುಲ್ ರಹಮಾನ್, ಇವರಿಗೆ BA ಮೊಹಮ್ಮದ್ ಅಲಿ ಅವರು ನೀಡಬೇಕು. ಆತಿಕಾ ಸಲೀಮಾ ಡಾಟರ್ ಆಫ್ ಕಂದಕ್ ಅಬೂಬಕರ್ ಸಿದ್ದಿಕ್. ಆತಿಕಾ ಸಲೀಮಾ ಇವರಿಗೆ BA ಮೊಹಮ್ಮದ್ ಅಲಿ ಅವರು ನೀಡಬೇಕು. ಧನ್ಯವಾದಗಳು. ಖೈರುನ್ನಿಸಾ ಹಿಬಾ ಸತ್ತಾರ್ ಡಾಟರ್ ಆಫ್ ಅಬ್ದುಲ್ ಸತ್ತಾರ್, ಇವರಿಗೆ ಜನಾಬ್ ಇಸಾಕ್ ಪುತ್ತೂರ್ ಅವರು ಪ್ರಶಸ್ತಿಯನ್ನು ನೀಡಬೇಕು. ನೆಕ್ಸ್ಟ್ ಜಹೀರಾ ಶೇಖ್ ಶುಕೂರ್ ಡಾಟರ್ ಆಫ್ ಶೇಖ್ ಅಬ್ದುಲ್ ಶುಕೂರ್, ಇವರು ಇಸಾಕ್ ಪುತ್ತೂರ್ ಅವರಿಂದ ಪ್ರಶಸ್ತಿಯನ್ನು ಸ್ವೀಕರಿಸಲಿದ್ದಾರೆ. ನದಾ ಮೈಮೂನಾ
ನದಾ ಮೈಮುನಾ, ಧನ್ಯವಾದಗಳು. ನದಾ ಮೈಮುನಾ ಇವರು ಶ್ರೀಮತಿ ಪ್ರತಿಮಾ ಹೆಬ್ಬಾರ್ ಅವರಿಂದ ಪ್ರಶಸ್ತಿಯನ್ನು ಸ್ವೀಕರಿಸಬೇಕು. ನೆಕ್ಸ್ಟ್ ಶಂಷಾದ್ ಡಾಟರ್ ಆಫ್ ಮುಸ್ತಫಾ. ಶಂಷಾದ್ ಡಾಟರ್ ಆಫ್ ಮುಸ್ತಫಾ ಇವರು ಕೂಡ ಶ್ರೀಮತಿ ಪ್ರತಿಮಾ ಹೆಬ್ಬಾರ್ ಅವರು ಪ್ರಶಸ್ತಿಯನ್ನು ನೀಡಬೇಕೆಂದು ಕೇಳಿಕೊಳ್ತಾ ಇದ್ದೇನೆ. ಶಿಫಾನಾ ಡಾಟರ್ ಆಫ್ ಶಂಶುದ್ದೀನ್. ಶಿಫಾನಾ ಡಾಟರ್ ಆಫ್ ಶಂಶುದ್ದೀನ್. ಹಿಬಾ ನೂರ್ ಡಾಟರ್ ಆಫ್ ಮೊಹಮ್ಮದ್ ಅನೀಫ್. ಅವರಲ್ಲಿದ್ದರೆ ಅವರ ಯಾರಾದರೂ ಸ್ವೀಕರಿಸಬಹುದು. ದಿಲ್ಶಾದ್ ಟಿ ಡಾಟರ್ ಆಫ್ ಇಬ್ರಾಹಿಂ ಟಿ. ದಿಲ್ಶಾದ್ ಟಿ. ಆಯಿಷಾ ಫಲಕ್ ಡಾಟರ್ ಆಫ್ ಉಸ್ಮಾನ್ ಅಹಮದ್. ಆಮಿನತ್ ಅಫೀದಾ ಡಾಟರ್ ಆಫ್ ಉಚ್ಚಿಲ್ ಮೊಹಮ್ಮದ್ ಹನೀಫ್. ನಫೀಸತುಲ್ ನಿಶಾ ಡಾಟರ್ ಆಫ್ ಅಶ್ರಫ್ ಅಹಮದ್. ರಸ್ನೀನಾ ಫಾತಿಮಾ ಡಾಟರ್ ಆಫ್ ಅಬ್ದುಲ್ ಲತೀಫ್. ರಸೀನಾ ಫಾತಿಮಾ ಡಾಟರ್ ಆಫ್ ಅಬ್ದುಲ್ ಲತೀಫ್. ಹಸನ್ ಅಬ್ಬಾ ಸನ್ ಆಫ್ ಫಕೀರ್ ಬ್ಯಾರಿ. ಆಯಿಷತ್ ಹಸ್ನಾ ಡಾಟರ್ ಆಫ್ ಮೊಹಮ್ಮದ್. ಹಿಬಾ ಮರಿಯಂ ಡಾಟರ್ ಆಫ್ ಅಬ್ದುಲ್ ಹಮೀದ್. ಹಿಬಾ ಮರಿಯಂ. ಫಾತಿಮಾ ಫಿದಾ ಡಾಟರ್ ಆಫ್ ಸೈಯದ್ ಕೆ ಎ. ಹಾಜಿರತ್ ಅಫ್ರಾ ಡಾಟರ್ ಆಫ್ ಮೊಯ್ದಿನ್ ಅಬ್ಬಾ. ಮೊಹಮ್ಮದ್ ಹಸನ್ ಸನ್ ಆಫ್ ಅಬು ಮುನ್ಸಿಫ್. ಇವರಿಗೆ ಇಸಾಕ್ ಪುತ್ತೂರ್ ಅವರು ಪ್ರಶಸ್ತಿಯನ್ನು ನೀಡಬೇಕು. ಆಯಿಷಾ ರಿಹಾ ಡಾಟರ್ ಆಫ್ ಯೂಸುಫ್ ಮೊಹಮ್ಮದ್. ಆಯಿಷಾ ರಿಹಾ ಡಾಟರ್ ಆಫ್ ಮೊಹಮ್ಮದ್. ಅಲೀಮಾ ಮರಿಯಂ ಡಾಟರ್ ಆಫ್ ಮೊಹಮ್ಮದ್ ಮನ್ಸೂರ್. ಅಲೀನಾ ಮರಿಯಂ. ಜಜಾಕಲ್ಲಾ. ಹಾಜರಾ ಡಾಟರ್ ಆಫ್ ಸಿದ್ದಿಕ್ ಡಿ ಎಂ. ಮೊಹಮ್ಮದ್ ಆಮಿಷ್ ಸನ್ ಆಫ್ ಅಬ್ದುಲ್ ಕಾಸಿಂ. ಜನಾಫ್ ಅಬ್ದುಲ್ ಕರೀಮ್ರವರು ಪ್ರಶಸ್ತಿಯನ್ನು ನೀಡಬೇಕು. ಫಾತಿಮತ್ ಅಮ್ರಾನಾ. ಫಾತಿಮತ್ ಅಮ್ರಾನಾ ಡಾಟರ್ ಆಫ್ ಮೊಹಮ್ಮದ್ ಅಲಿ. ಈಗ 2ನೇ ವರ್ಷದಲ್ಲಿ ಡಿಸ್ಟಿಂಕ್ಷನ್ನಲ್ಲಿ ಪಾಸಾದವರು ಇಬ್ರಾಹಿಂ ಖಲೀಲ್. ಇಬ್ರಾಹಿಂ ಖಲೀಲ್ ಸನ್ ಆಫ್ ಅಬ್ದುಲ್ ರಹಮಾನ್. ಜಜಾಕಲ್ಲಾ. ಆಲಿಯಾ ಫಾತಿಮಾ ಇವರಿಗೆ ಡಾಕ್ಟರ್ ಸಲೀಮಾ ಬಾನು ಅವರು ಪ್ರಶಸ್ತಿಯನ್ನು ನೀಡಬೇಕು. ಎಲ್ಲ ಪ್ರಶಸ್ತಿಯನ್ನು ಸ್ವೀಕರಿಸೋದು ಮತ್ತು ಎಲ್ಲರೂ ಕೂಡ ಕಾರ್ಯಕ್ರಮದ ಕೊನೆಯವರೆಗೆ ಇರಬೇಕೆಂದು ಕೇಳಿಕೊಳ್ತಾ ಇದ್ದೇನೆ. ಜರೀನಾ ಬಾನು ಡಾಟರ್ ಆಫ್ ಅಹಮದ್. ಜರೀನಾ ಬಾನು ಪ್ರಶಸ್ತಿಯನ್ನು ಸ್ವೀಕರಿಸಿದವರು ಯಾರು ಕೂಡ ಹೋಗಬಾರದು. ಮುನಾ ಫಾತಿಮಾ ಡಾಟರ್ ಆಫ್ ಅಬ್ದುಲ್ ಮಜೀದ್. ಜಜಾಕಲ್ಲಾ. ಫಾತಿಮಾ ಲುಜೈನಾ ಡಾಟರ್ ಆಫ್ ರಹಮತುಲ್ಲಾ. ಸಫೀಲಾ ಇಶ್ರತ್ ಅಬ್ಬಾಸ್ ಫಸ್ಟ್ ಕ್ಲಾಸಲ್ಲಿ ಇವರು ಪಾಸಾಗಿರುತ್ತಾರೆ. ಶಹೀಮಾ ಸಫಿಯಾ ಡಾಟರ್ ಆಫ್ ಅಶ್ರಫ್ ಅಹಮದ್. ಶಿಹಾಮ್ ಆಯಿಷಾ ಅಬ್ಬಾಸ್ ಡಾಟರ್ ಆಫ್ ಅಬ್ಬಾಸ್ ಅಬೂಬಕ್ಕರ್. ಶಮೀಮಾ ಸಫಿಯಾ. ಅದರ ಬಳಿಕ ಶಿಹಾಮ್ ಆಯಿಷಾ ಅಬ್ಬಾಸ್ ಡಾಟರ್ ಆಫ್ ಅಬ್ಬಾಸ್ ಅಬೂಬಕ್ಕರ್. ಮೊಹಮ್ಮದ್ ಅಶ್ಫಾಕ್ ಸನ್ ಆಫ್ ರಹಮತ್. ಫಲೀಶಾ ಫಾತಿಮಾ ಡಾಟರ್ ಆಫ್ ಎಂ ಫೈಜಲ್.
ಡಿಪ್ಲೊಮಾದಲ್ಲಿ ಫಸ್ಟ್ ಇಯರಲ್ಲಿ ಡಿಸ್ಟಿಂಕ್ಷನಲ್ಲಿ ಪಾಸಾದವರೀಗ ಆಯಿಷಾ ಲಮೀಸಾ ಇವರು ಸ್ಟೇಟ್ನಲ್ಲಿ ರ್ಯಾಂಕನ್ನು ಕೂಡ ಪಡೆದಿರುತ್ತಾರೆ. ಎಚ್ ಮೊಹಮ್ಮದ್ ರವರು ನೀಡಬೇಕು. ಸ್ಟೇಟ್ ರ್ಯಾಂಕ್ ಹೋಲ್ಡರ್ ಲಮೀಸಾ. ಆಶಿಯಾ ನಜ್ಫತ್, ಡಾಟರ್ ಆಫ್ ಪಿ ಹಸನಬ್ಬ, ಡಿಸ್ಟಿಂಕ್ಷನ್. ಫಾತಿಮಾ ನಸೂಹಾ ಈಗ ಫಸ್ಟ್ ಕ್ಲಾಸಲ್ಲಿ ಪಾಸಾದವರು. ಫಾತಿಮಾ ನಸೂಹಾ, ಡಾಟರ್ ಆಫ್ ಇಲಿಯಾಸ್ ಇಸ್ಮಾಯಿಲ್. ಮಾಜಿನ್ ಅಬ್ದುಲ್ ರಹಮಾನ್, ಸನ್ ಆಫ್ ಇಬ್ರಾಹಿಂ ರಹಮತುಲ್ಲಾ. ಮಾಜಿನ್ ಅಬ್ದುಲ್ ರಹಮಾನ್, ಸನ್ ಆಫ್ ಇಬ್ರಾಹಿಂ ರಹಮತುಲ್ಲಾ. ಮರಿಯಮ್ ಇಶಾ, ಡಾಟರ್ ಆಫ್ ರಮ್ಲತ್ ಬಾನು. ಫಾತಿಮಾ ರೈಹಾನಾ, ಡಾಟರ್ ಆಫ್ ಹಸನಬ್ಬ. ನೆಕ್ಸ್ಟ್ ಅಖಿಲ. ಈಗ ಸೆಕೆಂಡ್ ಇಯರ್ನಲ್ಲಿ ಡಿಸ್ಟಿಂಕ್ಷನ್ನಲ್ಲಿ ಪಾಸಾದವರು ಅಫ್ರೀನ್ ನಾಜ್, ಡಾಟರ್ ಆಫ್ ಅಕ್ಬರ್ ಹುಸೈನ್. ಇನ್ನೊಂದು ಡಿಸ್ಟಿಂಕ್ಷನ್ ಅಲಿಮಾ ನಿದಾ, ಡಾಟರ್ ಆಫ್ ಪಿ ಹಸನಬ್ಬ. ಅಲಿಮಾ ನಿದಾ. ಈಗ ಥರ್ಡ್ ಇಯರ್ ಡಿಪ್ಲೊಮಾದಲ್ಲಿ ಡಿಸ್ಟಿಂಕ್ಷನ್ ಪಾಸಾದವರು ಖತೀಜಾ ವಸೀಂ, ಡಾಟರ್ ಆಫ್ ಯು ಅಬ್ದುಲ್ ರಹಮಾನ್. 5 ವರ್ಷವನ್ನು ಕೂಡ ತ್ಯಾಗಂ ಹರೇಕಲ್ ಅವರು ನೀಡಬೇಕು. ಇವರು 5 ವರ್ಷವನ್ನು ಸಂಪೂರ್ಣಗೊಳಿಸಿದಂತಹ ವಿದ್ಯಾರ್ಥಿನಿ. ಧನ್ಯವಾದಗಳು. ಪ್ರಶಸ್ತಿಯನ್ನು ನೀಡಿದಂತಹ ಎಲ್ಲ ಅತಿಥಿಗಳಿಗೆ, ಅದೇ ರೀತಿ ಸ್ವೀಕರಿಸಿದಂತಹ ಎಲ್ಲ ವಿದ್ಯಾರ್ಥಿಗಳಿಗೆ. ಈ ಒಂದು ಕೋರ್ಸ್ ಇದು ಯಾವುದೋ ಒಂದು ವ್ಯಾಪಾರದ ಉದ್ದೇಶದಿಂದ ಮಾಡಿರುವಂಥದ್ದಲ್ಲ. ಈ ಶಿಕ್ಷಣ ನೀಡುವವರಿಗಾಗಲಿ ಇದನ್ನು ಪಡೆಯುವವರಿಗಾಗಲಿ ಯಾವುದೇ ಒಂದು ಭೌತಿಕ ಲಾಭದ ಉದ್ದೇಶ ಇಲ್ಲ. ಯಾವುದೇ ಒಂದು ಉದ್ಯೋಗ ಗಳಿಸುವಂಥದ್ದು, ಅದಕ್ಕೇನಾದರೂ ನನಗೆ ಇದು ಸಹಾಯಕ ಆಗಬಹುದು ಎನ್ನುವ ರೀತಿಯಲ್ಲಿ ಶಿಕ್ಷಣ ಗಳಿಸ್ತಾ ಇರುವಂಥದ್ದಲ್ಲ. ಸಾಮಾನ್ಯವಾಗಿ ಬೇರೆ ಬೇರೆ ಕೋರ್ಸ್ಗಳನ್ನೆಲ್ಲ ನಾವು ಮಾಡ್ತೇವೆ. ಆ ಕೋರ್ಸ್ಗಳದ ಬಳಿಕ ಕೆಲವರು ಯಾವ ಕೋರ್ಸನ್ನು ಮಾಡಿದ್ದಾರೆ ಅದಕ್ಕೆ ಪೂರಕವಾದ ಉದ್ಯೋಗವನ್ನು ಪಡೆದಿರುವುದಿಲ್ಲ. ಅವರು ಅದನ್ನು ಬಿಟ್ಟು ಬೇರೆ ಯಾವುದೋ ರಂಗದಲ್ಲಿ ಕೆಲಸ ಮಾಡ್ತಾ ಇರ್ತಾರೆ. ಆದರೆ ಇಲ್ಲಿ ಈ ಶಿಕ್ಷಣದಲ್ಲಿ ಇದು ಯಾವುದೇ ಒಂದು ಉದ್ಯೋಗವನ್ನು ಗಿಟ್ಟಿಸುವ ಉದ್ದೇಶದಿಂದ ಅಲ್ಲದೇ ಇದ್ದರೂ ನಿಮಗೆ ಉದ್ಯೋಗಕ್ಕೆ ಪೂರಕವಾದಂತಹ ಅವಕಾಶವನ್ನು ಮಾಡಿಕೊಡ್ತಾ. ಯಾವ ರೀತಿ ಅಂತ ಹೇಳಿದರೆ, ಆ ಉದ್ಯೋಗವನ್ನು ಬಹಳ ಪ್ರಾಮಾಣಿಕವಾದ ರೀತಿಯಲ್ಲಿ ಮೋಸ ವಂಚನೆಯಿಂದ ಮುಕ್ತವಾಗಿ ನಿರ್ವಹಿಸಲಿಕ್ಕೆ ಕಲಿಸಿಕೊಡುವಂತಹ ಶಿಕ್ಷಣ. ಅದೇ ರೀತಿ ಇದಕ್ಕೆ ಒಂದು ಏಜ್ ಲಿಮಿಟನ್ನು ಕೂಡ ಫಿಕ್ಸ್ ಮಾಡಲಿಲ್ಲ. ಇದು ಕೇವಲ ವಿದ್ಯಾರ್ಥಿನಿಯರು ಯುವಕರು ಮಾತ್ರ ಕಲಿಬೇಕು ಅಂತ ಕೂಡ ಅದಕ್ಕೆ ಒಂದು ಏಜ್ ಲಿಮಿಟನ್ನು ಇಡಲಿಲ್ಲ. ಯಾವ ವಯಸ್ಸಿನವರಿಗೂ ಕೂಡ ಇದರಲ್ಲಿ ಭಾಗವಹಿಸಬಹುದು. ಯಾಕೆಂತ ಹೇಳಿದರೆ ನಿತ್ಯ ಜೀವನದಕ್ಕೆ ಅಗತ್ಯವಾದಂತಹ ಮೌಲ್ಯಗಳನ್ನು ಇದು ಕಲಿಸಿಕೊಡುವಂತಹದ್ದು. ಶಿಕ್ಷಣ ಅಂತ ಹೇಳುವಂತಹದ್ದು ಎಲ್ಲ ಸಂದರ್ಭಗಳಲ್ಲಿ ಅಗತ್ಯವಾದದ್ದು. ನಾನೊಬ್ಬರು ವಿದ್ವಾಂಸರ ಬಗ್ಗೆ ಓದಿದ್ದೇನೆ. ಅವರು ಎಲ್ಲಿವರೆಗೆ ಅಂತ ಹೇಳಿದರೆ, ಮರಣಾಸನ್ನವಾದ ಸಂದರ್ಭದಲ್ಲಿ ಅವರನ್ನು ಭೇಟಿಯಾಗಲಿಕ್ಕೆ ಬಂದಿದ್ದಂತಹ ಒಂದು ವಿದ್ವಾಂಸರಲ್ಲಿ ಅವರು ಈ ವಾರೀಸು ಸ್ವತ್ತಿನ ಬಗ್ಗೆ ಇರುವಂತಹ ಒಂದು ಸಂಕೀರ್ಣವಾದ ಪ್ರಶ್ನೆಯ ಬಗ್ಗೆ ಅವರಲ್ಲಿ ಉತ್ತರವನ್ನು ಪಡೆದುಕೊಳ್ತಾರೆ. ಅವರ ಉದ್ದೇಶ ಏನಿತ್ತಂದರೆ, ಈ ವಿಷಯದ ಬಗ್ಗೆ ಅಜ್ಞಾನಿಯಾಗಿದ್ದುಕೊಂಡು ನಾನು ಮರಣ ಹೊಂದಬಾರದು ಅಂತ.
ಅಷ್ಟಾದರೂ ಕೊನೆಯ ಗಳಿಗೆಯಲ್ಲಿ ಆದರೂ ಇದರ ಬಗ್ಗೆ ತಿಳುವಳಿಕೆ ಉಳ್ಳವನಾಗಿ ನಾನು ಮರಣ ಹೊಂದಬೇಕು ಅಂತ ಹೇಳುವ ಒಂದು ಇರಾದೆಯಾಗಿತ್ತು ಅವರಿಗೆ. ಆದ್ದರಿಂದ ಜೀವನದ ಕೊನೆಯ ತನಕ ಈ ಶಿಕ್ಷಣ ಎನ್ನುವಂಥದ್ದು ಅತ್ಯಂತ ಅಗತ್ಯವಾದದ್ದು. ನಾವು ಬೇರೆ ಬೇರೆ ರಂಗಗಳಲ್ಲಿ ಕೆಲಸ ಮಾಡುವವರು, ಬೇರೆ ಬೇರೆ ಜ್ಞಾನ ಶಾಖೆಗಳಲ್ಲಿ ಅಧ್ಯಯನ ಮಾಡ್ತಾ ಸಾಗುವವರು, ಅದರ ಜೊತೆಗೆ ನಮ್ಮ ನಿತ್ಯ ಜೀವನದಲ್ಲಿ ನಾವು ಪಾಲಿಸಬೇಕಾದಂತಹ ನೈತಿಕವಾದ, ಮಾನವೀಯವಾದ ಮೌಲ್ಯಗಳನ್ನು ಅಳವಡಿಸಿಕೊಳ್ಳಿಕ್ಕೆ ಈ ಒಂದು ಧಾರ್ಮಿಕ ಶಿಕ್ಷಣ, ಅಂದರೆ ಧಾರ್ಮಿಕ ಶಿಕ್ಷಣದ ಅವಿಭಾಜ್ಯವಾದಂತಹ ಘಟಕವಾಗಿದ್ದ ನೈತಿಕ ಮೌಲ್ಯಗಳು, ಮಾನವೀಯ ಮೌಲ್ಯಗಳು. ಇಂದು ಸಾಮಾನ್ಯವಾಗಿ ನಮ್ಮ ಯುವ ಜನಾಂಗದ ಬಗ್ಗೆ, ಯುವಕರ ಬಗ್ಗೆ, ಮಕ್ಕಳ ಬಗ್ಗೆ ಹೆತ್ತವರಿಗೆ ತುಂಬ ಹೆದರಿಕೆ ಇದೆ. ಅವರು ನಮ್ಮ ಕಂಟ್ರೋಲ್ನಲ್ಲಿ ಇರುವುದಿಲ್ಲ. ಸಮಾಜದಲ್ಲಿ ಅವರನ್ನು ಹಾಳು ಮಾಡಲಿಕ್ಕೆ ಧಾರಾಳ ಅವಕಾಶಗಳಿವೆ. ಅವರಿಗೆ ಬೇರೆ ಬೇರೆ ಕಡೆಯಿಂದ ಸಿಗ್ತಾ ಇರುವಂತಹ ಮಾಹಿತಿಗಳು, ಇನ್ಫಾರ್ಮೇಷನ್, ಸಿಗುವಂತಹ ತರಬೇತಿ ಹಾಳಾಗಲಿಕ್ಕೆ ಧಾರಾಳವಾದ ಅವಕಾಶ ಇರುವಂಥದ್ದು. ಮುಖ್ಯವಾಗಿ ಮಾದಕ ದ್ರವ್ಯಗಳು ಈ ಸಮಾಜದಲ್ಲಿ ಬಹಳ ವ್ಯಾಪಕವಾಗಿ ಎಲ್ಲ ಸಮುದಾಯದವರನ್ನು ಕಾಡ್ತಾ ಇರುವಂತಹ ಒಂದು ಪ್ರಶ್ನೆ ಆಗಿದೆ. ಈ ಸಮಾಜದಲ್ಲಿ ನಡೆಯುತ್ತಿರುವಂತಹ ಅತ್ಯಾಚಾರಕ್ಕೆ ಈ ಮಾದಕ ದ್ರವ್ಯದ ಬಹುದೊಡ್ಡ ಪಾಲು ಇದೆ. ಅದೇ ರೀತಿ ಇಲ್ಲಿ ನಡೆಯುತ್ತಿರುವಂತಹ ಹತ್ಯೆ ವಿಚಾರದಲ್ಲಿಯೂ ಕೂಡ, ಅದು ಅಪಘಾತದ ವಿಚಾರವಾಗಿದ್ದರೂ ಕೂಡ ನಡೆಯುತ್ತಿರುವಂಥ ಹತ್ಯೆಗಳು, ಅದರಲ್ಲಿ ಕೋಮುವಾದದ ಅಮಲಿನ ಜೊತೆಗೆ ಮಾದಕ ವ್ಯಸನವು ಕೂಡ ಒಂದು ಕಾರಣ ಆಗಿರ್ತದೆ. ಕ್ರೂರವಾಗಿ ಹತ್ಯೆ ಮಾಡುವಂತಹ, ಯಾವುದೇ ತಪ್ಪನ್ನು ಮಾಡದೇ ಇರುವಂತಹ, ನನಗೆ ಯಾವುದೇ ಅನ್ಯಾಯ ಮಾಡದೇ ಇರುವಂತಹ ಒಬ್ಬ ವ್ಯಕ್ತಿಯನ್ನು, ಅವನಿಗೆ ಅವರ ಪರಿಚಯವೇ ಕೂಡ ಇರುವುದಿಲ್ಲ, ಅಂತಹ ವ್ಯಕ್ತಿಗಳನ್ನು ಕೂಡ ಹತ್ಯೆ ಮಾಡುವಂತಹ ಘಟನೆಗಳು ನಮ್ಮ ಸಮಾಜದಲ್ಲಿ ನಡೀತಾ ಇದೆ. ಆದ್ದರಿಂದ ಇದರಿಂದೆಲ್ಲ ಜನರನ್ನು ಮುಕ್ತಗೊಳಿಸಿ ಇಂತಹ ಶಿಕ್ಷಣಗಳು ಬಹಳ ಅಗತ್ಯವಾದದ್ದು. ಆದ್ದರಿಂದ ಈ ಶಿಕ್ಷಣ ನೀಡುವವರ ಹಿಂದೆ ಇರುವಂತಹ ಉದ್ದೇಶ, ನಾವು ಈ ಸಮಾಜದ ಧಾರಾವಾಹಿಕವಾಗಿ ಪಡೆದುಕೊಂಡು ನಾವು ಬೆಳೆದು ಬರ್ತಾ ಇರುವವರು, ನಾವು ಈ ಸಮಾಜಕ್ಕೆ ಏನಾದರೂ ನೀಡಬೇಕು, ಈ ಸಮಾಜಕ್ಕೆ ಒಳ್ಳೆಯ ಜನರು ನೀಡಬೇಕು, ಒಳ್ಳೆಯ ಸಂಸ್ಕಾರಯುಕ್ತ ವ್ಯಕ್ತಿಗಳನ್ನು ಈ ಸಮಾಜಕ್ಕೆ ನಾವು ಕೊಡುಗೆಯಾಗಿ ನೀಡಬೇಕು. ಒಂದು ಒಳ್ಳೆಯ ಸಮಾಜ ನಿರ್ಮಾಣ ಆಗಬೇಕು, ಶಾಂತಿಯಿಂದ ಕೂಡಿದ, ಸೌಹಾರ್ದತೆಯಿಂದ ಕೂಡಿದ ಒಂದು ಬಲಿಷ್ಠವಾದ ರಾಷ್ಟ್ರವನ್ನು ಕಟ್ಟಲು ಸಾಧ್ಯವಾಗುವಂತಹ ವ್ಯಕ್ತಿಗಳನ್ನು ನಿರ್ಮಾಣ ಮಾಡುವ ಕೆಲಸ ನಮ್ಮಿಂದ ಆಗಬೇಕು. ಭವಿಷ್ಯದ ತಲೆಮಾರು, ನಾವು ಬಿಟ್ಟು ಹೋಗುವಂತಹ, ನಮಗೆ ವಯಸ್ಸಾಗಿ ನಾವು ಬಿಟ್ಟು ಹೋಗುವಂತಹ ನಮ್ಮ ಈ ಸಮಾಜ, ಅದು ಶಾಂತಿಯಿಂದ, ಸೌಹಾರ್ದತೆಯಿಂದ, ನೆಮ್ಮದಿಯಿಂದ ಇರಬೇಕು. ಒಂದು ವೇಳೆ ಇದು ಕೆಟ್ಟ ಹಾದಿಯಲ್ಲಿ ಸಾಕ್ತಾ ಇರುವಾಗ ನಾವು ಮೌನಿಗಳಾಗಿದ್ದೇವೆ, ನಾವು ಏನು ಕೆಲಸ ಮಾಡುವುದಿಲ್ಲ ಎಂದಾದರೆ ಇದು ಹಾಳಾಗುವಲ್ಲಿ ನಾವು ಕೂಡ ಕಾರಣಕರ್ತರು. ಆದ್ದರಿಂದ ಈ ಒಂದು ಪ್ರಜ್ಞೆಯೊಂದಿಗೆ ಈ ಶಿಕ್ಷಣವನ್ನು ಬಹಳ ನಿಸ್ವಾರ್ಥವಾದ ಮನೋಭಾವದೊಂದಿಗೆ ನೀಡಲಾಗ್ತಾ ಇದೆ. ಮತ್ತು ಸಮಾಜದಲ್ಲಿ ಯಾವುದೇ ಒಂದು ನಿರ್ದಿಷ್ಟ ವರ್ಗಕ್ಕೆ ಮಾತ್ರ ಇದನ್ನು ಸೀಮಿತಗೊಳಿಸದೆ ಓಪನ್ ಟು ಆಲ್, ಯಾವ ಧರ್ಮ ಜಾತಿಯವರಿಗೂ ಕೂಡ ಇದರಲ್ಲಿ ಪಾಲ್ಗೊಳ್ಳುವಂಥ ಅವಕಾಶವನ್ನು ಕೂಡ ಮಾಡಿಕೊಡಲಾಗಿದೆ. ಮತ್ತು ನಮಗೆ ಕುರ್ಆನ್ ಕಲಿಸುವಂತಹದ್ದು ಹೆಚ್ಚು ಹೆಚ್ಚು ಶಿಕ್ಷಣವನ್ನು ಪಡೆಯುವುದಕ್ಕಾಗಿ. ಈಗಾಗಲೇ ಸಲೀಮಾಬಾನವರು ಹೇಳಿದರು, ನಾವು ಸಾಮಾನ್ಯವಾಗಿ ಮಕ್ಕಳು 10-12 ವರ್ಷಗಳಲ್ಲಿ ಮದ್ರಸಾ ವಿದ್ಯಾಭ್ಯಾಸವನ್ನು ಪೂರ್ತಿಗೊಳಿಸ್ತೇವೆ. ಅದರ ನಂತರ ಅದರೊಂದಿಗೆ ಟಚ್ ಇಲ್ಲದಂತಹ ಒಂದು ಅವಸ್ಥೆ ಇರಬಾರ್ದು ನಮ್ಮಲ್ಲಿ. ಯಾಕಂದರೆ ನಾವು ಯಾವ ಮೌಲ್ಯಗಳನ್ನು ಕಲಿತುಕೊಂಡಿದ್ದೇವೆಯೋ ಅದನ್ನು ನಾವು ಜೀವನದಲ್ಲಿ ಅಳವಡಿಸದೆ ಬಿಟ್ಟು ಹೋದರೆ ಅದು ಮರೆತು ಹೋಗ್ತದೆ. ನಾವು ಪ್ರಾಕ್ಟಿಕಲ್ ಆಗಿ ಅದನ್ನು ಅಳವಡಿಸಿಕೊಳ್ಬೇಕು. ಶ್ರೀಮತಿ ಪ್ರತಿಮಾ ಹೆಬ್ಬಾರ್ ಅವರು ಹೇಳಿದಾಗ, ಇದನ್ನು ನಾವು ಕೇವಲ ಒಂದು ಪ್ರಶಸ್ತಿಯನ್ನು ಪಡೆಯುವುದು ಅಲ್ಲ ಮುಖ್ಯ, ಅದನ್ನು ನಮ್ಮಲ್ಲಿ ಪಾಲಿಸುವಂಥದ್ದು. ಯಾವ ಶಿಕ್ಷಣವನ್ನು ನಾವು ಕಲಿತಿದ್ದೇವೆಯೋ ಕುರ್ಆನ್ನ ಬೋಧನೆಯ ಆಧಾರದಲ್ಲಿ, ಮಹಾನ್ ವ್ಯಕ್ತಿಗಳ ಜೀವನದ ಆಧಾರದಲ್ಲಿ, ಅದೆಲ್ಲ ನಮಗೆ ಸ್ಫೂರ್ತಿಯಾಗಬೇಕು. ಸಮಾಜದಲ್ಲಿ ಒಳಿತನ್ನು ಮಾಡಲಿಕ್ಕೆ, ಸಮಾಜದ ಜನರಿಗೆ ಒಳಿತನ್ನು ನೀಡುವುದಕ್ಕೆ ಅದು ಸ್ಫೂರ್ತಿಯಾಗಬೇಕು. ಕುರ್ಆನ್ ನಮಗೆ, ನಾವೆಲ್ಲ ತಿಳಿದಿದ್ದೇವೆ, ಪವಿತ್ರ ಕುರ್ಆನ್ನ ಪ್ರಥಮವಾಗಿ ಅವತೀರ್ಣಗೊಂಡಂತಹ ಸೂಕ್ತ ಓದಿರಿ ಎನ್ನುವುದಾಗಿತ್ತು, ಓದಬೇಕು ಅಂತೇಳಿ. ಅದರ ಜೊತೆಗೆ ಪೆನ್ನಿನ ಬಗ್ಗೆ ಹೇಳುತ್ತೆ. ಪೆನ್ ಅಂತ ಹೇಳುವಂತಹದ್ದು ಈ ಶಿಕ್ಷಣವನ್ನು ವ್ಯಾಪಕಗೊಳಿಸಲಿಕ್ಕಿರುವಂತಹ ಒಂದು ಆಯುಧ, ಅತ್ಯಂತ ಪ್ರಮುಖವಾದಂತಹ ಒಂದು ಆಯುಧ. ತಲೆಮಾರುಗಳ ತನಕ ಅದನ್ನು ಮುಂದುವರಿಸಿಕೊಂಡು ಹೋಗಲಿಕ್ಕೆ ಅವಕಾಶ ಮಾಡುವಂತಹ ಒಂದು ಪ್ರಕ್ರಿಯೆ ಮುಖ್ಯವಾದಂತಹ ಭಾಗ.
ಪೆನ್ ಎನ್ನುವಂಥದ್ದು. ಅದರ ನಂತರ ಕುರ್ಆನ್ನಲ್ಲಿ ನಿರಂತರವಾಗಿ ಹೇಳುವುದು, ನೀವೆಲ್ಲದರ ಬಗ್ಗೆ ಅಧ್ಯಯನ ಮಾಡಿ ಅಂತ ಹೇಳಿ. ನೀವು ನಿತ್ಯ ಬಳಸುತ್ತಿರುವಂತಹ ವಸ್ತುಗಳು, ನೀವು ಕಾಣುತ್ತಿರುವಂತಹ ವಸ್ತುಗಳು, ಇದೆಲ್ಲದರ ಬಗ್ಗೆ ನಿರಂತರವಾಗಿ ನೀವು ಸಂಶೋಧನೆ ಮಾಡುತ್ತಾ ಹೋಗಿ ಅಂತ ಹೇಳುವುದು. ಅದರ ಬಗ್ಗೆ ನೀವು ಅಧ್ಯಯನ ಮಾಡಬೇಕು ಅಂತ. ಅಧ್ಯಯನ ಮಾಡಿದರೆ ನಿಮಗೆ ನಿಮ್ಮ ಸೃಷ್ಟಿಕರ್ತನ ಮಹಾನತೆಯ ಅರಿವಾಗಬಹುದು ಅಂತ ಹೇಳಿ. ಎಷ್ಟು ಅದ್ಭುತವಾಗಿ ಅವನು ಇದನ್ನೆಲ್ಲವನ್ನು ಸೃಷ್ಟಿಸಿದ್ದಾನೆ ಅಂತ ಹೇಳಿ. ನೀರಿನ ಬಗ್ಗೆ ನೀವು ಚಿಂತಿಸಿದ್ದೀರಿ ಅಂತ ಕುರ್ಆನ್ ಕೇಳುವುದು. ಅದನ್ನು ಆಕಾಶದಿಂದ ಇಳಿಸುವವರು ನೀವೋ ನಾವೋ ಅಂತ ಪವಿತ್ರ ಕುರ್ಆನ್ ಪ್ರಶ್ನಿಸುವುದು. ಇಲ್ಲಿ ನೀರಿಲ್ಲ, ಬರಗಾಲ ಆಗಿದೆ ಅಂತ ಹೇಳಿಕೊಂಡು ನಾವೆಲ್ಲರೂ ಕೂಡಿ ತೀರ್ಮಾನ ಮಾಡಿದರೆ, ಮಳೆ ಬರಬೇಕು ಅಂತ ತೀರ್ಮಾನ ಮಾಡಿದರೆ ಮಳೆ ಬರುವುದಿಲ್ಲ. ಅದು ಆ ಸೃಷ್ಟಿಕರ್ತನ ತೀರ್ಮಾನ ಮಾಡಬೇಕು. ನಾವು ಶಾಲೆಯಲ್ಲಿ ಕಲಿಬಹುದು, ನೀರಿನ ಫಾರ್ಮುಲಾ ಕಲಿಬಹುದು, H2O ಅಂತ ಹೇಳಿ ನೀರಿನ ಫಾರ್ಮುಲಾ. ಆದರೆ ಆ ನೀರನ್ನು ನಮಗೆ ಮ್ಯಾನುಫ್ಯಾಕ್ಚರ್ ಮಾಡಲಿಕ್ಕೆ ಆಗ್ತಾ ಇಲ್ಲ. ಅದು ಮಳೆಯ ರೂಪದಲ್ಲಿ ನಮಗೆ ಸಿಗಬೇಕು. ಅದರ ಬಗ್ಗೆ ನೀವು ಆಲೋಚನೆ ಮಾಡಿದ್ದೀರಿ ಅಂತ ಕುರ್ಆನ್ ಹೇಳು. ಅದೇ ರೀತಿ ಆ ನೀರು ಬರಗಾಲದ ಸಂದರ್ಭದಲ್ಲಿ ನೀರಿಗಾಗಿ ಕಷ್ಟಪಡುತ್ತಿರುವಂತಹ ವ್ಯಕ್ತಿಗಳಿಗೆ ನೀವು ನೀರನ್ನು ತಡೆದಿರಿಸುವುದಾದರೆ ನೀವು ಧರ್ಮ ಇಲ್ಲದವರು ಅಂತ ಧರ್ಮ ಕಲಿಸಿಕೊಡುವುದು. ಆದ್ದರಿಂದ ಆ ನೀರನ್ನು ಇತರರಿಗೆ ನೀಡಲಿಕ್ಕೆ ನೀವು ಸನ್ನದ್ಧರಾಗಬೇಕು ಅಂತ ಹೇಳಿ ಧರ್ಮ ಕಲಿಸಿಕೊಡುವುದು. ನಮಗೆ ವಿಜ್ಞಾನ ಹಲವಾರು ವಿಷಯಗಳನ್ನು ಕಲಿಸಿಕೊಡ್ತದೆ. ತಾಯಿಯ ಗರ್ಭಾಶಯದಲ್ಲಿ ಮಗುವಿನ ಬೆಳವಣಿಗೆ ಯಾವ ರೀತಿ ಆಗ್ತದೆ, ಆ ಮಗು ಹುಟ್ಟಿದ ಬಳಿಕ ಅದಕ್ಕೆ ಯಾವ ರೀತಿಯಲ್ಲಿ ಪಾಲನೆ ಪೋಷಣೆಯನ್ನು ಮಾಡಬೇಕು, ಅದಕ್ಕೆ ಸಂಬಂಧಪಟ್ಟಂತಹ ಮಾಹಿತಿಗಳನ್ನು ನಮಗೆ ವಿಜ್ಞಾನ ನೀಡುತ್ತದೆ. ಆದರೆ ಅದೇ ಸಂದರ್ಭದಲ್ಲಿ ಆ ಗರ್ಭಾಶಯದಲ್ಲಿ 9 ತಿಂಗಳುಗಳ ಕಾಲ ಹೆತ್ತು ಸಾಕಿ ಸಲಹಿದಂತಹ ಆ ತಾಯಿ ಅನುಭವಿಸಿದಂತಹ ಕಷ್ಟ, ಅದರ ಋಣವನ್ನು ತೀರಿಸಲಿಕ್ಕೆ ಮಕ್ಕಳಿಗೆ ಎಂದೂ ಸಾಧ್ಯವಿಲ್ಲ. ಆದ್ದರಿಂದ ಅವರು ವೃದ್ಧರಾದ ಸಂದರ್ಭದಲ್ಲಿ ನೀವು ಎಂದೂ ಅವರನ್ನು ಕಡೆಗಣಿಸಬಾರದು. ಅವರ ಮುಂದೆ ಅವರ ಮನಸ್ಸಿಗೆ ನೋವಾಗುವಂತಹ ಯಾವ ಮಾತನ್ನು ಕೂಡ ನೀವು ಆಡಬಾರದು. ಛ ಎಂಬ ಮಾತನ್ನು ಕೂಡ ನೀವು ಹೇಳಬಾರದು ಅಂತ ಹೇಳಿ ಧರ್ಮ ಕಲಿಸಿಕೊಡುವಂಥದ್ದು. ಆದ್ದರಿಂದ ವಿಜ್ಞಾನದ ಜೊತೆಗೆ ಧರ್ಮದ ಮೌಲ್ಯಗಳನ್ನು ನಾವು ಕಲಿಬೇಕು. ವ್ಯಾಪಾರದ ವಿಧಾನಗಳಲ್ಲಿ ಲಾಭ ಮಾಡುವುದು ಹೇಗೆ, ಅದನ್ನು ಬರೆದಿಡುವುದು ಹೇಗೆ, ಇದನ್ನೆಲ್ಲವನ್ನು ನಮಗೆ ಶಾಲಾ ಕಾಲೇಜುಗಳಲ್ಲಿ ಕಲಿಸಿಕೊಡಲಾಗ್ತದೆ. ಆದರೆ ಆ ವ್ಯಾಪಾರ ಅಂತ ಹೇಳುವಂತಹದ್ದು ಪ್ರಾಮಾಣಿಕತೆಯಿಂದ ಕೂಡಿದ್ದಾಗಿರಬೇಕು, ಮೋಸ ವಂಚನೆಯಿಂದ ಮುಕ್ತವಾದದ್ದಾಗಿರಬೇಕು ಅಂತ ಹೇಳಿ ಕಲಿಸುವುದು ಧರ್ಮ ಆಗಿದೆ. ಆದ್ದರಿಂದ ಈ ಶಿಕ್ಷಣ ಇದು ನಮ್ಮ ನಿತ್ಯ ಜೀವನದಲ್ಲಿ ಅಗತ್ಯವಾದಂತಹ ಶಿಕ್ಷಣ ಆಗಿದೆ. ನಮ್ಮ ಪರಸ್ಪರ ಸಂಬಂಧಗಳು, ನಮ್ಮ ಮನಸ್ಸು ಕೋಮುವಾದದಿಂದ ಮುಕ್ತವಾಗಬೇಕು. ಕೋಮುವಾದ ಅಂತ ಹೇಳುವಂತಹದ್ದು ಈ ದೇಶದಲ್ಲಿ ಒಂದು ದೊಡ್ಡ ಸಮಸ್ಯೆಯಾಗಿ ಇಂದು ಬೆಳೆದು ನಿಂತಿದೆ. ನಾವು ಸ್ವಾತಂತ್ರ್ಯ ಉತ್ಸವವನ್ನು ಆಚರಿಸ್ತಾ ಇದ್ದೇವೆ. ಆದರೆ ಬ್ರಿಟಿಷರು ಬಿಟ್ಟು ಹೋದಂತಹ ಈ ಕೋಮುವಾದದ ಮಾಲಿನ್ಯದಿಂದ ನಾವು ಇನ್ನೂ ಮುಕ್ತವಾಗಿಲ್ಲ. ಆ ಕೋಮುವಾದದ ಮಾಲಿನ್ಯದಿಂದ ಈ ಸಮಾಜವನ್ನು ಮುಕ್ತಗೊಳಿಸಿ ಬಲಿಷ್ಠವಾದಂತಹ ಎಲ್ಲರೂ ಒಟ್ಟು ಸೇರಿ ಐಕ್ಯತೆಯೊಂದಿಗೆ ಈ ದೇಶದ ಭದ್ರತೆಗಾಗಿ ಒಟ್ಟು ಸೇರಿಕೊಂಡು ದುಡಿಯಬೇಕಾದಂತಹ ಒಂದು ವಾತಾವರಣವನ್ನು ನಾವು ನಿರ್ಮಾಣ ಮಾಡಬೇಕಾಗ್ತದೆ. ಪರಸ್ಪರ ದ್ವೇಷವನ್ನು ತೊರೆದು ಶಾಂತಿಯಿಂದ ಧರ್ಮ ಎನ್ನುವಂತಹದ್ದು ಎಂದಿಗೂ ಕೂಡ ಅಶಾಂತಿ ಕರೆ ನೀಡುವಂತಹದ್ದಲ್ಲ, ದ್ವೇಷವನ್ನು ಹರಡುವಂತಹದ್ದಲ್ಲ, ಎಲ್ಲರೂ ಒಪ್ಪಿಕೊಳ್ಳುವಂತಹ ವಿಚಾರ. ಆದರೆ ಕೆಲವರು ಸ್ವಾರ್ಥಕ್ಕೋಸ್ಕರ ಅವರ ತಾತ್ಕಾಲಿಕ ಲಾಭವನ್ನು ಉದ್ದೇಶವಾಗಿಟ್ಟುಕೊಂಡು ಧರ್ಮವನ್ನು ಅವರು ಬಳಸಿಕೊಳ್ತಾ ಇದ್ದಾರೆ. ಆದ್ದರಿಂದಲೇ ಕೋಮುವಾದ ಬೆಳೀತಾ ಇದೆ. ಧರ್ಮ ಎಂದೂ ಕೂಡ ಕೋಮುವಾದವನ್ನು ನೆಚ್ಚಿಕೊಳ್ಳುವುದಿಲ್ಲ. ನ್ಯಾಯವನ್ನು ಪಾಲಿಸುವಂತಹ ವ್ಯಕ್ತಿಗೆಂದೂ ಕೂಡ ಕೋಮುವಾದಿ ಆಗಲಿಕ್ಕೆ ಸಾಧ್ಯ ಇಲ್ಲ. ನ್ಯಾಯಪಾಲನೆ ಎನ್ನುವಂತಹದ್ದು ಧರ್ಮದ ಅವಿಭಾಜ್ಯವಾದಂತಹ ಘಟಕ ಅಂತ ಪವಿತ್ರ ಕುರ್ಆನ್ ಕಲಿಸಿಕೊಡುತ್ತದೆ. ನ್ಯಾಯಪಾಲನೆ ಮಾಡದವನಲ್ಲಿ ಧರ್ಮ ಇಲ್ಲ ಅಂತ ಕುರ್ಆನ್ ಕಲಿಸಿಕೊಡುವಂತಹದ್ದು. ಆದ್ದರಿಂದ ಈ ಶಿಕ್ಷಣಗಳು ನಮ್ಮ ನಿತ್ಯ ಜೀವನಕ್ಕೆ ಅತ್ಯಂತ ಅಗತ್ಯವಾಗಿರುವಂತಹ ಶಿಕ್ಷಣಗಳಾಗಿವೆ. ಆದ್ದರಿಂದ ಈ ಸಂದರ್ಭದಲ್ಲಿ ಹೆಚ್ಚಿಗೆ ಮಾತನಾಡಲಿಕ್ಕೆ ನಾನು ಇಚ್ಛಿಸುವುದಿಲ್ಲ. ಈಗಾಗಲೇ ಎಲ್ಲ ಅತಿಥಿಗಳು ಬಹಳ ಕಡಿಮೆ ಸಮಯದಲ್ಲಿ ಅತ್ಯಂತ ಮೌಲ್ಯಯುತವಾದಂತಹ ಮಾತುಗಳನ್ನು ತಮ್ಮ ಮುಂದೆ ಇರಿಸಿದ್ದಾರೆ. ಕೊನೆಯದಾಗಿ ಒಂದು ಮಾತನ್ನು ಮಾತ್ರ ಹೇಳಿ ನನ್ನ ಮಾತನ್ನು ನಾನು ಕೊನೆಗೊಳಿಸ್ತೇನೆ. ಖ್ಯಾತ ವಾಗ್ಮಿಯಾಗಿದ್ದಂತಹ ಮತ್ತು ಬರಹಗಾರರಾಗಿದ್ದಂತಹ ಚಿಂತಕರಾಗಿದ್ದಂತಹ ಮರ್ಹೂಮ್ ಇಬ್ರಾಹಿಂ ಸಯೀದ್ ಅವರು ಬರೆದಂತಹ ಪುಸ್ತಕದಲ್ಲಿ ಒಂದು ಕೊಟೇಶನ್, ಧರ್ಮದ ಒಂದು ವ್ಯಾಖ್ಯಾನವನ್ನು ಅವರು ನೀಡಿರುವಂತಹದ್ದು. 108 ಚಿಂತನೆಗಳು ಎನ್ನುವ ಒಂದು ಪುಸ್ತಕ ಇದೆ. ಅದರಲ್ಲಿ ಅವರು ಒಂದು ಕಡೆ ಬರೆಯುತ್ತಾರೆ, ನನಗೆ ಹಸಿವಾಗ್ತದೆ ಅಂತ ಹೇಳುವಂತಹದ್ದು ಅದು ನನ್ನ ದೈಹಿಕ ಅನುಭವ. ಇನ್ನೊಬ್ಬನಿಗೆ ಹಸಿವೆ ಆಗ್ತದೆ ಅಂತ ನಾನು ತಿಳಿಯುವುದು ಅದನ್ನು ಬೌದ್ಧಿಕ
ಅದು ಬೌದ್ಧಿಕವಾದದ್ದು. ಇನ್ನೊಬ್ಬರ ಹಸಿವನ್ನು ನನಗೆ ತಿಳಿಯಲಿಕ್ಕೆ ಸಾಧ್ಯವಾಗುವಂಥದ್ದು. ಅದೇ ಸಂದರ್ಭದಲ್ಲಿ ಇನ್ನೊಬ್ಬರ ಹಸಿವು ನನ್ನ ಹಸಿವು ಆಗುವುದು, ಅದಾಗಿರ್ತದೆ ಆಧ್ಯಾತ್ಮಿಕತೆ ಅಂತ ಹೇಳಿ, ಅದು ಧರ್ಮ ಅಂತ ಹೇಳುವಂಥ. ಆದ್ದರಿಂದ ಈ ಧರ್ಮದ ವ್ಯಾಖ್ಯಾನವನ್ನು ಅಳವಡಿಸಿಕೊಂಡು ನಮ್ಮ ಜೀವನವನ್ನು ನಾವು ಮುಂದುವರಿಸುವುದಾದರೆ ನಾವು ತಿಳಿದುಕೊಳ್ಬೇಕು, ನಮ್ಮ ಸೃಷ್ಟಿಕರ್ತನ ಮುಂದೆ ನಾವು ಹಾಜರಾಗುವಂತಹ ದಿನ, ನಮ್ಮ ಜೀವನದ ಎಲ್ಲ ಲೆಕ್ಕಾಚಾರವನ್ನು ನಾವು ಸಮರ್ಪಿಸುವಂತಹ ಆ ಒಂದು ಸಂದರ್ಭ ಆಗಿರ್ತದೆ. ಆದ್ದರಿಂದ ಅದಕ್ಕಾಗಿ ನಾವು ನಿಸ್ವಾರ್ಥವಾಗಿ ಈ ಸಮಾಜದಲ್ಲಿ ಸೇವೆ ಮಾಡಬೇಕಾಗಿದೆ. ಮತ್ತು ನಾವು ಮರಣ ಹೊಂದುವಂತಹ ಸಂದರ್ಭದಲ್ಲಿ ಒಂದು ಒಳ್ಳೆಯ ಸಮಾಜ ನಿರ್ಮಾಣಕ್ಕಾಗಿ ನಾನು ಕೆಲಸ ಮಾಡಿದ್ದೇನೆ ಎನ್ನುವಂತಹ ಸಂತೃಪ್ತಿಯೊಂದಿಗೆ ನಮಗೆ ಮರಣ ಹೊಂದಲಿಕ್ಕೆ ಸಾಧ್ಯವಾಗಬೇಕು. ಈ ನಿಟ್ಟಿನಲ್ಲಿ ಇಂತಹ ಕಾರ್ಯಕ್ರಮಗಳು ಮತ್ತು ಇಂತಹ ಒಂದು ಶಿಕ್ಷಣ ವ್ಯವಸ್ಥೆ ಖಂಡಿತವಾಗಿ ಸಮಾಜಕ್ಕೆ ಅಗತ್ಯವಾದದ್ದು. ಇದಕ್ಕಾಗಿ ಇಲ್ಲಿ ಬಂದು ನಮ್ಮೊಂದಿಗೆ ಸಹಕರಿಸಿದಂತಹ ಎಲ್ಲ ಅತಿಥಿಗಳಿಗೂ ನಾನು ಅಭಿನಂದನೆ ಸಲ್ಲಿಸಿದ್ದೇನೆ. ಮತ್ತು ನನಗೆ ಇಲ್ಲಿ ಬಂದು ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತಹ ಇದರ ಸಂಘಟಕರಿಗೆ ನಾನು ಕೃತಜ್ಞತೆಗಳನ್ನು ಹೇಳುತ್ತಾ, ಮತ್ತು ನನ್ನ ಮಾತುಗಳನ್ನು ಸಹನೆಯೊಂದಿಗೆ ಆಲಿಸಿದಂಥ ತಮಗೆಲ್ಲರಿಗೂ ನಾನು ಕೃತಜ್ಞತೆಗಳನ್ನು ಹೇಳುತ್ತಾ ನನ್ನ ಮಾತುಗಳನ್ನು ಕೊನೆಗೊಳಿಸುತ್ತೇನೆ. ಸರ್ವಸ್ತುತಿ ಸ್ತೋತ್ರಗಳು ಸರ್ವಲೋಕಗಳ ಒಡೆಯನಿಗೆ ಮೀಸಲು. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತುಹು. ಎಜುಕೇಷನ್ ಉಳ್ಳಾಳ ಇದರ ಉಪಸಂಚಾಲಕರಾದಂತಹ ಡಾಕ್ಟರ್ ಮೊಹಮ್ಮದ್ ಮುಬೀನ್ ರವರು ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕೆಂದು ಕೇಳಿಕೊಳ್ಳುತ್ತಾ ಇದ್ದೇನೆ. ಈಗಾಗಲೇ ಯಾರೆಲ್ಲ ಈ ಪರೀಕ್ಷೆಯಲ್ಲಿ ಡಿಸ್ಟಿಂಕ್ಷನ್ನಲ್ಲಿ ಪಾಸಾಗಿರುತ್ತಾರೋ ಅವರು ವೇದಿಕೆಯ ಮುಂದುಗಡೆ ಬರಬೇಕು. ಒಂದು ಗ್ರೂಪ್ ಫೋಟೋವನ್ನು ತೆಗೆಯಲಿಕ್ಕಿದೆ. ತಮ್ಮ ಪ್ರಶಸ್ತಿಯೊಂದಿಗೆ ಸ್ಟೇಜ್ನ ಮುಂಭಾಗಕ್ಕೆ ಬರಬೇಕು ಎಂದು ತಮ್ಮಲ್ಲಿ ನಮಗಿಲ್ಲಿ ಸ್ಥಳಾವಕಾಶ ನೀಡಿ ಎಲ್ಲ ರೀತಿಯಲ್ಲೂ ಸಹಕರಿಸಿದಂತಹ ಯುನಿಟಿ ಹಾಲ್ ಇದರ ಮಾಲಕರು ಮತ್ತು ಆಡಳಿತ ಮಂಡಳಿಗೆ ಧನ್ಯವಾದಗಳು. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂತಹ ಮಾಧ್ಯಮ ಮಿತ್ರರಿಗೆ ಧನ್ಯವಾದಗಳು. ನಾಳೆ ಸ್ವಾತಂತ್ರ್ಯ ದಿನ ಬಹಳ ಸಂಭ್ರಮದ ದಿನವಾಗಿರುತ್ತದೆ. ಸರ್ವರಿಗೂ ಬೋರ್ಡ್ ಆಫ್ ಇಸ್ಲಾಮಿಕ್ ಎಜುಕೇಷನ್ ಉಳ್ಳಾಲ ಈ ಕಾರ್ಯಕ್ರಮವನ್ನು ನಾವು ಕೊನೆಗೊಳಿಸ್ತಾ ಇದ್ದೇವೆ.